ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗ ನಿನ್ನೆಯಿಂದ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿದೆ. ಈ ಒಂದು ಭೀಕರವಾಗಿರುವಂತಹ ಅಪಘಾತದ ಬಗ್ಗೆ, ಅಕಾಲಿಕ ಮೃತ್ಯುವಿನ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅತ್ಯಂತ ಹತಾಶೆಯಿಂದ, ಬೇಸರದಿಂದ. ಯಾಕಂದರೆ ಈ ಬದುಕು ಅನ್ನುವಂಥದ್ದು ನಶ್ವರ, ಈ ಬದುಕು ಅನ್ನುವಂಥದ್ದು ನೀರಿನ ಮೇಲಿನ ಗುಳ್ಳೆ ಅನ್ನುವಂಥದ್ದು ಮತ್ತೆ ಮತ್ತೆ ಕೆಲವೊಂದು ಘಟನೆಗಳಿಂದ ನಮಗೆ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಹುಶಃ ತಮಗೆಲ್ಲರೂ ಕೂಡ ಗೊತ್ತಿದೆ, ನಿನ್ನೆ ಬೆಳಗ್ಗೆಯ ಹೊತ್ತಲ್ಲಿ ಒಂದು ಸುದ್ದಿ ಬರುತ್ತೆ. ಯಾವ ರೀತಿ ಅಂತ ಬಂದಾಗ, ಇನ್ನೂ ಕೂಡ ಬಾಳಿ ಬದುಕಬೇಕು, ಇನ್ನೂ ಕೂಡ ಜೀವನದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಹಠ ಛಲದಿಂದ ಬದುಕಿದಂತಹ, ಹಠವನ್ನ ಛಲದಿಂದ ಪಣತೊಟ್ಟು ನಾನು ಜೀವನದಲ್ಲಿ ಯಶಸ್ವಿ ಉದ್ಯಮಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನದೇ ಆಗಿರುವಂತಹ ಸ್ವಂತ ಉದ್ಯಮವನ್ನ ಕಟ್ಟಿ ಬೆಳೆಸಿ ಯಶಸ್ಸನ್ನ ಸಾಧಿಸಿದಂತಹ 30 ವರ್ಷ ಪ್ರಾಯದ ಅಭಿಷೇಕ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ನಿನ್ನೆಯ ದಿನ ಬೆಳಗ್ಗೆ ಕೇಳಿದಾಗ ಬಹಳಷ್ಟು ನೋವು ತಂದಿತ್ತು, ಅತೀವವಾಗಿರುವಂತಹ ದುಃಖವನ್ನು ತಂದಿತ್ತು. ವಿಧಿ ಯಾಕಿಷ್ಟು ಕ್ರೂರಿ ಅನ್ನುವಂತಹ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಕೇಳುವಂತೆ ಮಾಡಿತ್ತು. ಇವೆಲ್ಲದರ ಜೊತೆಗೆ ಸಾವು ಬದುಕು ಅನ್ನುವಂಥದ್ದು ನಮ್ಮ ಕೈಯಲ್ಲ, ಎಲ್ಲವೂ ಕೂಡ ಭಗವಂತನ ಇಚ್ಛೆ, ಆತನ ಕೈಯಲ್ಲಿದೆ ಅನ್ನುವಂಥದ್ದನ್ನೇ ನಾವು ಹೇಳ್ಬೋದು. ಅದೇನೇ ಇರಲಿ, ಮೊದಲನೇದಾಗಿ ಅಕಾಲಿಕ ಮರಣವನ್ನು ಅಪ್ಪಿದಂತಹ ಅಭಿಷೇಕ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಈ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ದೈವದೇವರು ಅವರ ಮನೆಯವರಿಗೆ ನೀಡಲಿ ಅನ್ನುವಂಥದ್ದು ನಾವು ಕೇಳುವಂಥದ್ದು. ಬೇರೇನು ನಮ್ಮ ಕೈಯಿಂದ ಕೇಳುವಂಥದ್ದಿಲ್ಲ, ಆಗುವಂಥದ್ದು ಕೂಡ ಇಲ್ಲ. ಯಾಕಂದ್ರೆ ಭಗವಂತ ಸೃಷ್ಟಿಸಿದಂತಹ ಬದುಕಿನೆಲ್ಲ ಅವೆಲ್ಲರೂ ಕೂಡ ಪಾತ್ರಧಾರಿಗಳು. ಯಾಕೆ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತ ಬಂದಾಗ ಬಹಳಷ್ಟು ನೋವು ತಂದಿದೆ ಅಭಿಷೇಕ್ ಅವರ ಈ ಒಂದು ಸಾವು, ಈ ಒಂದು ದುರಂತ ಅಂತ್ಯ. ಆದರೆ ಈ ಒಂದು ಸಾವಿನ ಹಿಂದೆ ನೋಡಿದಾಗ ಅವರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ನಿದ್ರೆ ಇಲ್ಲದಂತಹ ನಿರಂತರವಾಗಿರುವಂತಹ ಕೆಲಸ, ದಣಿವು, ಆಯಾಸ, ಇವೆಲ್ಲದ್ರ ಜೊತೆಗೆ ಈಗ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್, ಗೌಜಿ ಅನ್ನುವಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯನ್ನ ಪ್ರಾರಂಭಿಸಿದಂತಹ ಅಭಿಷೇಕ್ ಅವರು ಕಡಿಮೆ ಅವಧಿಯಲ್ಲಿ ಅತ್ಯಂತ ಯಶಸ್ಸನ್ನ ಅವರು ದಾಖಲಿಸ್ತಾರೆ ಅಂತ ಬಂದಾಗ ಅವರ ಪರಿಶ್ರಮ, ಕಠಿಣವಾಗಿರುವಂತಹ ಸತತವಾಗಿರುವಂತಹ ಆ ಒಂದು ಕೆಲಸ ಮೇಲಿರುವಂತಹ ಅವರ ಶ್ರದ್ಧೆ, ಆ ಶ್ರದ್ಧೆಯಿಂದ ಆ ಯಶಸ್ಸನ್ನು ಅವರು ಸಾಧಿಸಿರುವಂಥದ್ದು. ಅದೇ ಹಿನ್ನೆಲೆ ಈಗ ಇವೆಂಟ್ ಸೀಸನ್ ಅಂತ ಹೇಳ್ತೀವಿ. ಈ ಸಂದರ್ಭ ನಿರಂತರವಾಗಿರುವಂತಹ ಕೆಲಸ ಕಾರ್ಯದಿಂದ ಬಹುಶಃ ರಾತ್ರಿಯ ಹೊತ್ತಲ್ಲಿ, ಸುಮಾರು 2.5 ಗಂಟೆಯ ರಾತ್ರಿ ಹೊತ್ತಲ್ಲಿ ಅವರ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋದಾಗ ಅವರಿಗೆ ಒಂದು ಕ್ಷಣದಲ್ಲಿ ಹತೋಟಿಗೆ ಸಿಗಲಿಲ್ಲ ಅಂತ ಕಾಣ್ತದೆ ಕಾರು. ಆ ಸಂದರ್ಭ ಕಾರು ಡಿಕ್ಕಿಯಾಗಿ ಆಗಿರುವಂತಹ ಒಂದು ಅಪಘಾತ, ಅವಘಡ. ಆದರೆ ಇದನ್ನೆಲ್ಲವನ್ನು ನೋಡಿದಾಗ ಜೀವ ಅನ್ನುವಂಥದ್ದು ಅಮೂಲ್ಯವಾಗಿರುತ್ತೆ. ಯಾಕಂದರೆ ನಮಗೋಸ್ಕರ ಮನೆಯಲ್ಲಿ ಕಾಯುವಂತಹ ನಮ್ಮ ತಂದೆ ತಾಯಿ ಇರ್ತಾರೆ, ನಮ್ಮ ಕುಟುಂಬ ಇರುತ್ತೆ. ಬದುಕು ಅನ್ನುವಂಥದ್ದು ಸ್ವಲ್ಪ ನಾವು ಯೋಚನೆ ಮಾಡುವಷ್ಟರಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಎಲ್ಲವೂ ಕೂಡ ಬದುಕಿನ ಅಂತ್ಯವೂ ಕೂಡ ಆಗುತ್ತೆ. ಕೆಲಸ, ದುಡಿಮೆ, ಸಾಧನೆ, ಯಶಸ್ಸು ಎಲ್ಲವೂ ಕೂಡ ಬೇಕು. ಆದರೆ ಬದುಕು ಕೂಡ ಅಮೂಲ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಅವೇರ್ನೆಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು 1 ಗಂಟೆಗಳ ಕಾಲ ನಿಮ್ಮ ಮುಂದೆ ನಾವು ಈ ವಿಚಾರವನ್ನು ಇಡ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ.
ನಿಜವಾಗ್ಲೂ ಕೂಡ ಈ ಒಂದು ಸಾವು, ಈ ಒಂದು ದುರಂತ ಅಂತ್ಯ ಬಹಳಷ್ಟು ನೋವನ್ನು ತರುತ್ತೆ. ನಿನ್ನೆಯ ದಿನ ಬೆಳಿಗ್ಗೆ ನಾವೆಲ್ಲರೂ ಕೂಡ ಕೇಳಿದಂತಹ ದುರಂತ ಸುದ್ದಿ ಇದು. ಮಂಗಳೂರಿನ ಕಂಕನಾಡಿ ಗರೋಡಿ ಬಳಿ ಇರುವಂತಹ ಗೌಜಿ ಇವೆಂಟ್ನ ಮಾಲಕರು ಅಭಿಷೇಕ್ ಅವರು ಕೇವಲ 30 ವರ್ಷ ಪ್ರಾಯದ ಹುಡುಗ. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಟ್ಟು ಹಗಲಿರುಳು ದುಡಿತಾ ಇದ್ದಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಈ ಒಂದು ಫೀಲ್ಡಲ್ಲಿ ಯಶಸ್ವಿಯಾಗಿ ಉದ್ಯಮಿಯಾಗಿ ಬೆಳೀತಾ ಇದ್ದಂತಹ ಯುವಕ ಈತ ಇನ್ನಿಲ್ಲ ಅನ್ನುವಂತಹ ಸುದ್ದಿ ನಿನ್ನೆ ಬೆಳಿಗ್ಗೆ ಕೇಳಿದಾಗ ಬಹಳಷ್ಟು ನೋವನ್ನು ತಂದಿದೆ. ಯಾಕಂದರೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಥವಾ ಈ ಒಂದು ಇವೆಂಟ್ ಫೀಲ್ಡ್ ಅನ್ನುವಂಥದ್ದು ಯಾರಿದ್ದಾರೆ ಎಲ್ಲರೂ ಕೂಡ ಚಿರಪರಿಚಿತವಾಗಿರುವಂತಹ ಮುಖ, ಚಿರಪರಿಚಿತವಾಗಿರುವಂತಹ ಆ ಒಂದು ಹೆಸರು ಅದು ಗೌಜಿ ಇವೆಂಟ್. ಆ ಗೌಜಿ ಇವೆಂಟ್ನ ಮಾಲಕರಾಗಿರುವಂತಹ ಅಭಿಷೇಕ್ ಅವರು ನಿರಂತರವಾಗಿರುವಂತಹ ಕಾರ್ಯಕ್ರಮ ಜೊತೆಗೆ ಒಂದು ಕಡೆ ದಣಿವು, ಜೊತೆಗೆ ನಿದ್ದೆ ಇಲ್ಲದಂತಹ ರಾತ್ರಿಗಳು, ನಿರಂತರವಾಗಿರುವಂತಹ ಕೆಲಸ ಈ ಒಂದು ದುರಂತಾಂತ್ಯಕ್ಕೆ ಕಾರಣವಾಯಿತೆ ಅಥವಾ ಅಭಿಷೇಕ್ ಅವರ ಬದುಕಿಗೆ ಮುಳುವಾಯಿತೆ, ಪ್ರಾಣಕ್ಕೆ ಮುಳುವಾಯಿತೆ ಅನ್ನುವಂತಹ ಪ್ರಶ್ನೆ ಸದ್ಯ ಎದ್ದಿರುವಂಥದ್ದು. ಯಾಕಂದರೆ ಇಂಥದ್ದೇ ಘಟನೆ ಕಾಪುವಿನಲ್ಲಿ 10 ದಿನಗಳ ಹಿಂದೆ ಕೂಡ ನಡೆದಿತ್ತು, ತಮ್ಗಳಿಗೆ ಗೊತ್ತಿದೆ. ಇವೆಲ್ಲದರ ಜೊತೆಗೆ ಈ ಅಭಿಷೇಕ್ ಅವರ ಸಾವು ಬಹಳಷ್ಟು ನೋವು ತಂದಿರುವಂಥದ್ದು. ಭೀಕರ ಅಪಘಾತದಲ್ಲಿ ಗೌಜಿ ಇವೆಂಟ್ ಮಾಲಕ ಅಭಿಷೇಕ್ ಅವರು ದುರಂತ ಅಂತ್ಯವನ್ನ ಕಾಳ್ತಾರೆ. ಅಂದರೆ 2:30 ಹೊತ್ತಿನಲ್ಲಿ ಅವರು ಕಾರ್ಯಕ್ರಮವನ್ನ ಮುಗಿಸಿ ಬರ್ತಾ ಇದ್ದಂಥ ಸಂದರ್ಭ. ಯಾಕಂದರೆ ಉಡುಪಿಯಲ್ಲಿ ಸಾಯಿರಾಧದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನ ಮುಗಿಸಿ ಅವರು ಬರ್ತಾ ಇದ್ದಂತಹ ಸಂದರ್ಭ 2:30 ಗಂಟೆ ರಾತ್ರಿ, ಜಸ್ಟ್ ಇಮ್ಯಾಜಿನ್ 2:30 ಗಂಟೆ ರಾತ್ರಿ ಹೊತ್ತಲ್ಲಿ ಅವರು ಬರ್ತಾ ಇರುವಂತಹ ಸಂದರ್ಭ ಆಗಿರುವಂತಹ ಈ ಒಂದು ಅವಘಡ ಪಡುಬಿದ್ರಿ ಜಂಕ್ಷನ್ ಬಳಿ ಮಂಗಳವಾರ ತಡರಾತ್ರಿ 2:20ಕ್ಕೆ ನಡೆದಂತಹ ಭೀಕರ ದುರಂತ ಇದು. ಈ ಸಂದರ್ಭ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಅಭಿ ಅವರನ್ನ ಗಂಭೀರವಾಗಿ ಗಾಯಗೊಳ್ತಾರೆ. ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಆದರೂ ಕೂಡ ವಿಧಿ ಕ್ರೂರವಾಗಿರುತ್ತೆ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅಭಿ ಅವರು ಕೊನೆಯುಸಿರನ್ನ ಎಳಿತಾರೆ. ಉಡುಪಿಯಿಂದ ಮಂಗಳೂರಿಗೆ ರಾತ್ರಿ ಬರ್ತಾ ಇದ್ದಂತಹ ಸಂದರ್ಭ ನಡೆದಂತಹ ದುರಂತ ಇದು. ಅವರು ಇವೆಂಟಿಗೆ ಹೋಗ್ತಾ ಇದ್ರು. ಕಾರಿನ ನಿಯಂತ್ರಣ ಕಳೆದು ಪಡುಬಿದ್ರಿ ಜಂಕ್ಷನ್ ಬಳಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅಭಿಷೇಕ್ ಅವರ ಕಾರು. ಪಕ್ಕದ ತೆಂಗಿನ ಮರದ ಕೆಳಗೆ ಬಂದು ಕಾರು ನಿಂತಿದೆ. ಆ ದೃಶ್ಯಾವಳಿಗಳನ್ನು ತಾವು ಗಮನಿಸಿರಬಹುದು. ನೋಡಿ ಆ ದೃಶ್ಯಾವಳಿಗಳು. ಆ ಕ್ರೇಟಾ ಕಾರು, ಹ್ಯುಂಡೈ ಕ್ರೇಟಾ ಕಾರು, ಆ ಕಾರು ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ತದನಂತರ ಪಕ್ಕದ ತೆಂಗಿನ ಮರದ ಕೆಳಗೆ ಬಂದು ನಿಂತಿದೆ. ಭೀಕರವಾಗಿರುವಂತಹ ಒಂದು ಅಪಘಾತ ಆಗುತ್ತೆ. ಅದರಲ್ಲಿ ಅವರು ಕೊನೆಯುಸಿರನ್ನ ಎಳಿತಾರೆ. ತನ್ನದೇ ಸ್ವಂತ ಪರಿಶ್ರಮದಿಂದ ಗೌಜಿ ಇವೆಂಟ್ ಪ್ರಾರಂಭಿಸಿದಂತಹ ಅಭಿಷೇಕ್ ಅವರು ತಾನೇ ಕಷ್ಟಪಟ್ಟು ಯುವಕರ ಜೊತೆ ಸೇರಿ ಮಾಡಿದಂತಹ ಕೆಲಸ ಇದು. ಯಶಸ್ವಿ ಉದ್ಯಮಿಯಾಗುವಂತಹ ನಿಟ್ಟಿನಲ್ಲಿ ಹಗಲಿರುಳು ದುಡಿತಾ ಇದ್ದಂತಹ 30 ವರ್ಷದ ಉತ್ಸಾಹಿ ಯುವಕ ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಯಾಕಂದರೆ ಬಹಳಷ್ಟು ಯುವಕರಿಗೆ ಸ್ಫೂರ್ತಿಯಾಗಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯಲ್ಲಿ, ಈ ಫೀಲ್ಡಲ್ಲಿ ನಿರಂತರವಾಗಿರುವಂತಹ ಕಾರ್ಯಕ್ರಮ, ದಣಿವು, ನಿದ್ದೆ ಇಲ್ಲದಂತಹ ನಿರಂತರ ಕೆಲಸ ಮುಳುವಾಯಿತೆ ಅನ್ನುವಂತಹ ಪ್ರಶ್ನೆ. ಅದಕ್ಕೋಸ್ಕರ ಪ್ರತಿ ಬಾರಿ ಹೇಳ್ತಾ ಇರೋದು ಈಗ ನಿರ್ಲಕ್ಷ್ಯ ಯಾವತ್ತೂ ಬೇಡ, ಜಾಗರೂಕರಾಗಿರಬೇಕು ಅನ್ನೋದು. ಯಾಕಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಎಲ್ಲೋ ಒಂದು ಕಡೆ ನಾವುಗಳು ಮೈಮರಿತೀವಿ. ಅಥವಾ ಇಂತಹ ಸಂದರ್ಭಗಳಲ್ಲಿ ಒಂದು ಡ್ರೈವರನ್ನು ಇಟ್ಕೊಂಡು ಅಥವಾ ಇನ್ನಿತರ ಯಾರನ್ನಾದರೂ ಹತ್ತಿರದಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇದ್ದಿದ್ರೆ ಬಹುಶಃ ಇಂತಹ ಪರಿಸ್ಥಿತಿ ಬರದೇ ಇರಬಹುದೇನೋ ಅನ್ನುವಂಥ ಒಂದು ಕನ್ಸರ್ನ್. ಯಾಕಂದರೆ ಪ್ರತಿ ಬಾರಿ ಕೂಡ ರಾತ್ರಿ ಹೊತ್ತರಲ್ಲಿ ಡ್ರೈವ್ ಮಾಡಿದಾಗ ಇದನ್ನೆಲ್ಲ ಸ್ವಲ್ಪ ಗಮನಿಸಬೇಕಾಗುತ್ತೆ. ಕೆಲಸ, ಪರಿಶ್ರಮ ಎಲ್ಲವೂ ಕೂಡ ಹೌದು, ಆದರೆ ಬದುಕು ಕೂಡ ಅಮೂಲ್ಯವಾಗಿರುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಭೀಕರ ಅಪಘಾತದಲ್ಲಿ ಗೌಜಿ ಈವೆಂಟ್ ಮಾಲಕ ಅಭಿ ದುರಂತ ಅಂತ್ಯ. ನಿರಂತರ ಕಾರ್ಯಕ್ರಮ, ದಣಿವು, ನಿದ್ದೆ ಇಲ್ಲದ ನಿರಂತರ ಕೆಲಸ ಮುಳುವಾಯಿತೆ. ಮಂಗಳೂರಿನ ಕಂಕನಾಡಿ ಗರೋಡಿ ಬಳಿ ಇರುವ ಗೌಜಿ ಇವೆಂಟ್ ಮಾಲಕ ಅಭಿಷೇಕ್ ಅವರು ಮಂಗಳವಾರ ತಡರಾತ್ರಿ ಕಾರ್ಯಕ್ರಮವೊಂದನ್ನು ಮುಗಿಸಿ ಮರಳಿ ಮಂಗಳೂರಿಗೆ ಬರುತ್ತಿದ್ದಾಗ ಕಾರು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ.
ಅಭಿಷೇಕ್ ಅವರು ಉಡುಪಿ ಸಾಯಿರಾಧದಲ್ಲಿ ನಡೆದ ಕಾರ್ಯಕ್ರಮವನ್ನ ಮುಗಿಸಿ ರಾತ್ರಿ 2:20ಕ್ಕೆ ಮಂಗಳೂರಿಗೆ ಬರುತ್ತಿದ್ದಾಗ ಅವರ ಕಾರಿನ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದು ಪಡುಬಿದ್ರಿ ಜಂಕ್ಷನ್ ಬಳಿ ಇರುವ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಕ್ಕದ ತೆಂಗಿನ ಮರದ ಕೆಳಗೆ ಬಂದು ನಿಂತಿದೆ. ತನ್ನದೇ ಸ್ವಂತ ಪರಿಶ್ರಮದಿಂದ ಗೌಜಿ ಇವೆಂಟ್ ಪ್ರಾರಂಭಿಸಿದ್ದ ಅಭಿಷೇಕ್ ಯಶಸ್ವಿ ಉದ್ಯಮಿಯಾಗುವ ನಿಟ್ಟಿನಲ್ಲಿ ಹಗಲಿರುಳು ದುಡಿಯುತ್ತಿದ್ದ ಉತ್ಸಾಹಿ ಯುವಕ. ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಅವರನ್ನ ಕೂಡಲೇ ಹತ್ತಿರದ ಮುಕ್ಕ ಶ್ರೀನಿವಾಸ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮೃತರು ತಂದೆ, ತಾಯಿ ಹಾಗೂ ಇಬ್ಬರು ತಮ್ಮಂದಿರನ್ನ ಅಗಲಿದ್ದಾರೆ. ಕಳೆದ ಹಲವು ಸಮಯಗಳಿಂದ ತಮ್ಮದೇ ಆದ ಗೌಜಿ ಈವೆಂಟ್ ನಡೆಸಿಕೊಂಡು ಬರುತ್ತಿದ್ದ ಇವರು ಸದಾ ನಗುಮುಖದ ಆತ್ಮೀಯತೆಯ ಮೂಲಕ ಹೆಚ್ಚು ಜನಾನುರಾಗಿಯಾಗಿದ್ದರು. ಇವರ ನಿಧನಕ್ಕೆ ಹಲವು ಮಂದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ.
ಇದು ಅಭಿಷೇಕ್ ಅವರ ಸಾವು ನಿಜವಾಗ್ಲೂ ಕೂಡ ಬಹಳಷ್ಟು ದುಃಖವನ್ನು ತಂದುಕೊಡುತ್ತೆ. ಯಾಕಂದರೆ 30 ವರ್ಷ ಇನ್ನೂ ಕೂಡ ಬಾಳಿ ಬದುಕಬೇಕು, ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಹಠದಿಂದ ಬದುಕಿದಂತಹ ಕೆಲಸವನ್ನು ಮಾಡಿದಂತಹ ಗೌಜಿ ಇವೆಂಟ್ನ ಮಾಲಕರು ಅಭಿಷೇಕ್ ಅವರು. ಯಾಕೆ ಈ ಒಂದು ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಬಂದಾಗ, ಒಂದು ಕಡೆ ಯಕ್ಷಗಾನ ತಮಗೆ ಗೊತ್ತಿರ್ಬೋದು, ಯಕ್ಷಗಾನ ರಂಗಭೂಮಿ ಕಲಾವಿದರ ನಿರಂತರವಾಗಿರುವಂತಹ ಅಕಾಲಿಕ ಮೃತ್ಯುಗಳನ್ನು ತಾವುಗಳು ಕೇಳಿದ್ದೀರಿ. ಯಾವ ರೀತಿ ಅಂತ ಬಂದಾಗ ರಂಗಸ್ಥಳದಲ್ಲಿ ಅವರಿಗೆ ಹೃದಯಾಘಾತ ಆಗುವಂಥದ್ದು, ಹೃದಯ ಸ್ತಂಭನ ಆಗುವಂಥದ್ದು. ಯಾಕಂದರೆ ಅವರು ರಾತ್ರಿಯಿಂದ ಹಗಲು ತನಕ ಯಕ್ಷಗಾನದಲ್ಲಿ ಇರ್ತಾರೆ, ತದನಂತರ ಅವರು ಕೆಲಸಕ್ಕೆ ಹೋಗ್ತಾರೆ. ಆ ಒಂದು ನಿರಂತರವಾಗಿರುವಂತಹ ಬಿಡುವಿರದಂತಹ ಕೆಲಸ, ಆ ಬಿಡುವಿರದಂತಹ ಕೆಲಸದಿಂದ ಒಂದು ಕಡೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು, ಹೃದಯ ಸ್ತಂಭನ ಆಗಿರುವಂಥದ್ದು, ಸಾವನ್ನಪ್ಪಿರುವಂಥದ್ದು ಅವುಗಳು ಕೇಳಿದ್ದೀವಿ. ಮತ್ತೊಂದು ಕಡೆ ಕಳೆದ ವರ್ಷ ನಾವು ನೋಡಿದಾಗ ಆಕ್ಸಿಡೆಂಟಲ್ಲಿ ಬಹಳಷ್ಟು ಜನರು ಆಕ್ಸಿಡೆಂಟಲ್ಲಿ ತೀರಿಕೊಂಡದ್ದು, ಅಪಘಾತದಲ್ಲಿ ರಸ್ತೆ ಅಪಘಾತದಲ್ಲಿ ತೀರಿಕೊಂಡದ್ದನ್ನು ಕೂಡ ನಾವುಗಳು ನೋಡಿದ್ದೀವಿ. ಯಾವಾಗ ಅಂತ ಹೇಳಿದಾಗ, ಒಂದು ಮೇಳವನ್ನು ಮುಗಿಸಿ ಮನೆಗೆ ಹೋದಾಗ ಅಥವಾ ಮళ్ళీ ಕೆಲಸದಿಂದ ಮೇಳಕ್ಕೆ ಹೋದಾಗ, ಅಂದರೆ ಒಂದು ಹರಿಬರಿ ರಶ್ಶಲ್ಲಿ ನಾವು ಹೋಗ್ತೀವಿ, ಇಷ್ಟು ಹೊತ್ತಲ್ಲಿ ನಾವು ಅಲ್ಲಿಗೆ ತಲುಪಬೇಕು, ನಮಗೆ ಅಲ್ಲಿ ನಾಟಕ ಇದೆ ಅಥವಾ ಅಲ್ಲಿ ಯಕ್ಷಗಾನ ಇದೆ, ನಾವು ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹರಿಬರಿಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭ ಕಳೆದ ವರ್ಷ ನಾವು ಕೆಲವು ಘಟನೆಗಳನ್ನು ನಾವು ಕೇಳಿದ್ದೀವಿ. ಯಕ್ಷಗಾನ ಕಲಾವಿದರು, ರಂಗಭೂಮಿ ಕಲಾವಿದರು ಈ ರೀತಿ ಸಾವನ್ನಪ್ಪಿರುವಂಥದ್ದು, ದುರಂತ ಅಂತ್ಯ ಕಂಡಿರುವಂಥದ್ದು. ಕಾರಣ ಇಷ್ಟೇ, ಯಾಕಂದರೆ ಅವರು ರಾತ್ರಿಯಿಂದ ಹಗಲು ತನಕ ದುಡಿಯುವಂಥದ್ದು, ತದನಂತರ ಹಗಲಿನಿಂದ ಅವರ ದೈನಂದಿನ ಕೆಲಸಗಳಿಗೆ ಹೋಗುವಂಥದ್ದು, ನಿದ್ರೆ ಇರಲ್ಲ, ದಣಿವಿರುತ್ತೆ, ಆ ಒಂದು ಆಯಾಸದ ಕಣ್ಣಿನಲ್ಲಿ ರೋಡ್ ಸರಿಯಾಗಿ ಕಾಣಲ್ಲ, ಲೈಟ್ಸ್ಗಳು ಕೂಡ ಬಂದಾಗ ಗೊತ್ತಾಗಲ್ಲ. ಸೊ ಇದೆಲ್ಲವೂ ಕೂಡ ಈ ಒಂದು ಭೀಕರ ಅಪಘಾತಕ್ಕೆ ಕಾರಣ ಆಗುವಂಥದ್ದು. ಸೊ ಇವೆಲ್ಲದರ ಜೊತೆಗೆ ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀವಿ ಅಂತ ಬಂದಾಗ, ಬಿ ಅವೇರ್, ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಅಲರ್ಟ್ನೆಸ್ಸಿಂದ ಇರಬೇಕಾಗುತ್ತೆ. ಯಾಕಂದರೆ ಇಂಥದ್ದೇ ಘಟನೆ ಈಗ ಇವೆಂಟ್ ಫೀಲ್ಡಲ್ಲಿ ನಡೀತಾ ಇದೆ. ಯಾಕೆಂದರೆ ಇವೆಂಟ್ ಅಂತ ಬಂದಾಗ ಈಗ ಈ ಸೀಸನ್ ಟೈಮಲ್ಲಿ ರಶ್ಶಲ್ಲಿ ಹರಿಬರಿಯಲ್ಲಿ ಎಲ್ಲವೂ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದಾಗ ಆಗಿರುವಂತಹ ಘಟನೆಗಳು ಕೂಡ ಹೌದು. ಯಾಕಂದರೆ ಒಂದು ವಾರಗಳ ಹಿಂದೆ, ಅಂದರೆ ನವೆಂಬರ್ 30 ಕಾಪುವಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅಲ್ಲಿ ಮದುವೆ ರಿಸೆಪ್ಷನ್ ಕಾರ್ಯಕ್ರಮ ಮುಗಿಸಿ ಬರುವಂತಹ ಸಂದರ್ಭಗಳಲ್ಲಿ ಆಗಿರುವಂತಹ ಒಂದು ಘಟನೆ. ಅಲ್ಲಿ ಬರೋಬ್ಬರಿ 5 ಜನರು ಡೆಕೋರೇಷನ್ಗೆ ಕೆಲಸ ಮಾಡ್ತಾ ಇದ್ದಂತಹ, ಡೆಕೋರೇಷನ್ ಟೆಂಪೋ ಮಗುಚಿ 5 ಜನರು ಸಾವನ್ನಪ್ಪಿರುವಂತಹ ದುರಂತ ಘಟನೆ ನಡೆದಿತ್ತು. ಇದೇ ನಮ್ಮ ಕಾಪುವಿನಲ್ಲಿ 7 ಜನರು ಗಂಭೀರವಾಗಿ ಗಾಯಗೊಂಡಿದ್ರು. ಅದು ಕೂಡ ಇವೆಂಟ್ ಫೀಲ್ಡಲ್ಲೇ ಆಗಿರುವಂಥದ್ದು. ಪ್ರಸನ್ನ ಶೆಟ್ಟರಿಗೆ ಸೇರಿರುವಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದು. ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 5 ಜನ ಕಾರ್ಮಿಕರು ಸಾವನ್ನಪ್ತಾರೆ, 7 ಜನರು ಗಂಭೀರವಾಗಿ ಗಾಯಗೊಳ್ತಾರೆ. ಈ ಇವೆಂಟ್ ಫೀಲ್ಡಲ್ಲಿ ಆಟ್ ಎ ಟೈಮಲ್ಲಿ ಆಗಬೇಕು, ನಾವು ಕೆಲಸಗಳನ್ನು ಮಾಡಬೇಕು, ಅಲ್ಲಿಗೆ ಹೋಗಿ ಸಮಯಕ್ಕೆ ಸರಿಯಾಗಿ ತಲುಪಬೇಕು, ಸರಿ. ಆದರೆ ಇಂತಹ ಸಂದರ್ಭಗಳಲ್ಲಿ ರಸ್ತೆ ಅಪಘಾತ ಅಥವಾ ನಮ್ಮ ಸ್ಪೀಡ್ಗಳು ಮತ್ತು ನಮ್ಮ ಕಂಟ್ರೋಲ್ಗಳು ಎಲ್ಲವೂ ಕೂಡ ಇದ್ದಾಗ, ಜೊತೆಗೆ ನಿರಂತರವಾಗಿ ನಿದ್ರೆ ಇಲ್ಲದಂತೆ ದಣಿವು ಇದ್ದು ಮಾಡುವಂಥ ಕೆಲಸಗಳು ಇಂತಹ ಅಪಘಾತಗಳಿಗೆ ಕಾರಣವಾಗಿರ್ಬೋದು. ಯಾಕಂದರೆ ಇಂತಹ ಘಟನೆಗಳು ವಾರದ ಒಂದರಂತೆ, ಅಂದರೆ 10 ದಿನಗಳ ಹಿಂದೆ ನಡೆದಿರುವಂಥ ಘಟನೆ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಏನಾಗಿದೆ ಕಾಪುವಿನಲ್ಲಿ ನೋಡ್ಕೊಂಡು ಬನ್ನಿ. ನೋಡಿ, ಒಂದು ಕಡೆ ಅಭಿಷೇಕ್ ಅವರ ಸಾವಿನ ಸುದ್ದಿ, ಮತ್ತೊಂದು ಕಡೆ ಕಾಪುವಿನಲ್ಲಿ ಡೆಕೋರೇಷನ್ನ ಟೆಂಪೋ ಮಗುಚಿ ಬಿದ್ದು 5 ಜೀವಾಂತ್ಯ ಆಗುತ್ತೆ, 5 ದುರಂತ ಅಂತ್ಯವನ್ನ ಕಾಣ್ತಾರೆ. ಕಾಪುವಿನಲ್ಲಿ ನಡೆದಿರುವಂಥ ಘಟನೆ ತುಂಬ ದೂರದಲ್ಲೇನೂ ಇಲ್ಲ, ಕೇವಲ 10 ದಿನಗಳ ಹಿಂದೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಅಂದರೆ ನವೆಂಬರ್ 30 ನಡೆದಿರುವಂತಹ ಘಟನೆ ಕಾಪುವಿನಲ್ಲಿ ಡೆಕೋರೇಷನ್ ಟೆಂಪೋ ಮಗುಚಿ 5 ಜೀವಾಂತ್ಯ ಆಗುತ್ತೆ, 7 ಮಂದಿ ತೀವ್ರವಾಗಿ ಗಾಯಗೊಳ್ತಾರೆ. ಇದು ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಉಳಿಯಾರಗೋಳಿ ಕೋತಲ್ಕಟ್ಟೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿರುವಂತಹ
ಭೀಕರ ಅಪಘಾತ ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯ ಉಳಿಯಾರಗೋಳಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ನವೆಂಬರ್ 30 ಭಾನುವಾರ ಸಂಜೆ ಕಾಪುವಿನಲ್ಲಿ ನಡೆದಿರುವಂತಹ ಭೀಕರ ರಸ್ತೆ ದುರಂತ. ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಯಾಕಂದ್ರೆ 10 ದಿನಗಳ ಒಂದು ಡಿಫರೆನ್ಸ್ ಅಲ್ಲಿ ನಡೆದಿರುವಂತಹ ಮತ್ತೊಂದು ಅಪಘಾತ ಇದು, ಭೀಕರ ರಸ್ತೆ ಅಪಘಾತ. ನಾನು ಬರ್ತೀನಿ, ಮಾತಾಡ್ತೇನೆ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು. ಬಿಫೋರ್ ದ್ಯಾಟ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಖ್ಯಾತ ನಿರೂಪಕಿ ಸೌಜನ್ಯ ಹೆಗ್ಡೆ ಅವರಿದ್ದಾರೆ. ಜೊತೆಗೆ ಗೌಜಿ ಇವೆಂಟ್ ಮಾಲಕರು ಕೂಡ ಅವರಿಗೆ ಬಹಳಷ್ಟು ಪರಿಚಯ. ಯಾಕಂದರೆ ಸೌಜನ್ಯ ಅವರು ನಿರೂಪಕಿಯಾಗಿಯೂ ಕೂಡ, ಜೊತೆಗೆ ಅವರು ಕೂಡ ಒಂದು ಲೆಟ್ಸ್ ಪಾರ್ಟಿ ಅನ್ನುವಂತಹ ಇವೆಂಟ್ಸ್ ಕಂಪನಿಯ ಓನರ್ ಕೂಡ ಹೌದು. ಸೊ ದ್ಯಾಟ್ಸ್ ವೈ ಹಾಗಿದ್ದಾಗ ಅವರು ಆಪ್ತ ಸ್ನೇಹಿತರು ಕೂಡ ಹೌದು. ಸೌಜನ್ಯ ಅವರು ಎಸ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಜನ್ಯ ಅವರೇ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ನಮಸ್ತೆ. ಸದ್ಯ ನಿನ್ನೆಯ ದಿನ ಬೆಳಿಗ್ಗೆ ಹೊತ್ತಲ್ಲಿ ನಮ್ಗೆಲ್ರಿಗೂ ಕೂಡ ಬಹಳಷ್ಟು ನೋವು ತಂದಿರುವಂತಹ ಸುದ್ದಿ, ಅಭಿಷೇಕ್ ಅನ್ನುವಂತಹ ಹುಡುಗ ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಅದಕ್ಕಿಂತ ಜಾಸ್ತಿಯಾಗಿ ಬದುಕಲ್ಲಿ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಟ್ಟು ದುಡಿದಂತಹ ಯುವಕ ಅಭಿಷೇಕ್ ಅವರು. ಏನ್ ಹೇಳ್ತೀರಾ ಮೇಡಮ್? ತಮಗೆ ಬಹಳಷ್ಟು ಆಪ್ತರಾಗಿದ್ರು, ಏನ್ ಹೇಳ್ತೀರಾ ಮೇಡಮ್? ಏನ್ ಹೇಳ್ಲಿಕ್ಕಿಲ್ಲ, ಬಟ್ ಇಟ್ ವಾಸ್ ವೆರಿ ಶಾಕಿಂಗ್. ಅಂದ್ರೆ ಲೈಫ್ ಅಂದ್ರೆ ಇಷ್ಟೇನಾ? ಇಟ್ ಇಸ್ ಜಸ್ಟ್ ಲೈಕ್ ಸೋ ಅನ್ಪ್ರೆಡಿಕ್ಟಬಲ್ ಅಂತ ಅನ್ಸ್ತು. ಎಸ್ ಫ್ಯಾಕ್ಟ್, ನಿಜ. ಇದು ಫಸ್ಟ್ ಟೈಮ್ ಅಲ್ಲ ನನ್ಗೆ. ಇನ್ನೊಂದು ಫ್ರೆಂಡ್ಸ್ ಹೀಗೆ ಇವೆಂಟ್ ಫೀಲ್ಡ್ ಅಲ್ಲಿ ಇರೋರು ಇದೇ ತರ ನ್ಯೂಸ್ ಬಂದಿತ್ತು. ಸೊ ಆಲ್ ಫ್ಲಾಶ್ ಬ್ಯಾಕ್ ಎಲ್ಲ ಒಟ್ಟಿಗೆ ಬಂದ ತರ ಆಯ್ತು ಅಷ್ಟೇ. ಕರೆಕ್ಟ್ ಕರೆಕ್ಟ್, ನಿಜ ನಿಜ. ನಾನು ಕೂಡ ನೀವು ಒಂದು ಕೊಂಡಲೆನ್ಸ್ ಹಾಕಿದಾಗ ನಾನು ಕೂಡ ನೋಡಿದೆ ಈ ಒಂದು ವಿಚಾರವನ್ನ. ಬಹಳಷ್ಟು ನೋಡ್ತದೆ. ಯಾಕಂದ್ರೆ ನಿಮ್ಮ ಹಿಂದೆಯೂ ಕೂಡ ಇಂಥದ್ದೊಂದು ಘಟನೆ ಆಗಿತ್ತು. ತಮ್ಮ ಇವೆಂಟ್ ಫೀಲ್ಡ್ ಅಲ್ಲಿ ಇದ್ದಂತಹ ಸಚಿನ್ ಅನ್ನುವಂತಹ ಯುವಕ, ಅವರು ಕೂಡ ಅಕಾಲಿಕ ಮರಣವನ್ನ ಅಪ್ತಾರೆ. ಅದು ಕೂಡ ನೋವು ಇದೆ. ಇವೆಲ್ಲದರ ಜೊತೆಗೆ ಅಭಿಷೇಕ್ ಅವರ ಸಾವು. ಯಾಕಂದ್ರೆ ಏನ್ ಹೇಳ್ತಾರೆ ಮೇಡಮ್, ಯಾಕಂದ್ರೆ 30 ವರ್ಷ ಒಂದು ಸಣ್ಣ ವಯಸ್ಸಿನಲ್ಲಿ, ಸಣ್ಣ ಪ್ರಾಯದಲ್ಲೇ ಏನಾದ್ರೊಂದು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ. ನಾವುಗಳು ವಿಡಿಯೋಗಳನ್ನ ನೋಡ್ತಾ ತುಂಬಾ ಚಾಲೆಂಜಿಂಗ್ ಹುಡುಗ. ಅಂದ್ರೆ ಫ್ರಾಮ್ ಸ್ಕ್ರಾಚ್ ಇಂದ ಬಂದ ಹುಡುಗ. ಅವರಾಗಿ ಒಂದು ಇವೆಂಟ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ಗೌಜಿ ಅನ್ನುವಂತ ಹೆಸರು, ಇಟ್ ಇಸ್ ಲೈಕ್ ನೋನ್ ಬ್ರ್ಯಾಂಡ್ ಅಂತ ಆಗಿರ್ಬೇಕಾದ್ರೆ ಲಾಟ್ ಆಫ್ ಹಾರ್ಡ್ ವರ್ಕ್ ಹಾಕಿದ್ದಾರೆ. ಯಂಗ್ ಬಾಯ್. ಸೊ ಇಷ್ಟು ಬೇಗ ಎಸ್ಟಾಬ್ಲಿಷ್ ಆಗಿರೋದೇ ಕರೆಕ್ಟ್ ಕರೆಕ್ಟ್, ನಿಜ. ಐ ಡೋಂಟ್ ನೋ ಏನ್ ಹೇಳೋದಂತಾನೆ ಗೊತ್ತಾಗಲ್ಲ. ಎಸ್, ಏನು ಅವರ ಏನ್ ಕ್ವಾಲಿಟಿ ಅಂತ ಹೇಳ್ತೀರಿ? ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಒಂದ್ ಕಡೆ ಆಗ್ತಾ ಇದ್ರೆ. ಯಾಕಂದ್ರೆ ಗೌಜಿ ಇವೆಂಟ್ ಅನ್ನೋದು ಬಹಳಷ್ಟು ಫೇಮಸ್ ಆಗಿತ್ತು ನಮ್ಮ ಕರಾವಳಿ ಭಾಗದಲ್ಲಿ. ಆ ಒಂದು ಇವೆಂಟ್ ಕಂಪನಿ ಅಂದ್ರೆ ಕಡಿಮೆ ಅವಧಿಯಲ್ಲಿ ತುಂಬಾ ಹೆಸರು ಮಾಡಿತ್ತು. ಏನ್ ರೀಸನ್ ಅಂತ ಹೇಳ್ತೀರಿ? ತಾವು ಕೂಡ ಇವೆಂಟ್ ಫೀಲ್ಡ್ ಅಲ್ಲಿ ಇದೀರಿ ಅಂಡ್ ಓನರ್ ಆಗಿದ್ರಿ, ತಾವು ಕೂಡ ಇವೆಂಟ್ ಕಂಪನಿ. ಏನ್ ಹೇಳ್ತೀರಾ ಮೇಡಮ್? ಒಂದು ಅವ್ರದ್ದು ಎಕ್ಸ್ಪರ್ಟೀಸ್, ಯಾವ್ದು ಇವೆಂಟ್ ಇದ್ರು ಕೂಡ ಅವ್ರ ಟೀಮ್ ಅನ್ನ ಹಿಡ್ಕೊಂಡು, ಟೀಮ್ ಸ್ಟ್ರೆಂತ್ ಅವ್ರದ್ದು ಪ್ಲಸ್ ಪಾಯಿಂಟ್ ಅಲ್ವಾ? ಅವ್ರದ್ದು ಬ್ರದರ್ ಆಗಿರ್ಬೋದು, ಟೀಮ್ ನವರಾಗಿರ್ಬೋದು, ದಟ್ ಹೋಲ್ ಟೀಮ್ ಇಸ್ ವೆರಿ ಕೋಆರ್ಡಿನೇಟಿಂಗ್. 2, 3, 4 ಇವೆಂಟ್ ತಗೊಂಡ್ರು ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ. ಇನ್ನೊಂದು ಒಂದು ಕೂಲ್ ಆಟಿಟ್ಯೂಡ್. ಏನೇ ಟೆನ್ಷನ್ ಇದ್ರು ಇಟ್ ಇಸ್ ನಾಟ್ ಸೀನ್ ವಿಸಿಬ್ಲಿ. ನೋ ಪ್ರಾಬ್ಲಮ್, ಏನಾದ್ರು ಮಾಡು, ಆಪುಣ್ ಅಂತ ಹೇಳುವಂತ ಒಂದು ಚಾಲೆಂಜಿಂಗ್ ನೇಚರ್ ಇದೆ ಅಲ್ಲ. ಐ ಥಿಂಕ್ ವೆರಿ ಪ್ಲೀಸಿಂಗ್. ಎಲ್ರಿಗೂ ಅದಾಗ್ಬೇಕಾ ಇದಾಗ್ಬೇಕಾ, ಲಾಸ್ಟ್ ಮಿನಿಟ್ ಏನಾದ್ರು ಚೇಂಜಸ್ ಇದ್ರೆ ಆಪುಣ್ ಇಲ್ಲ ಅಂತ ಹೇಳೋದೇ ಇಲ್ಲ ಅಲ್ವಾ? ಸೊ ಇಟ್ ಇಸ್ ನಿಜ 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 ಮೇಡಮ್. ಜೊತೆಗೆ ಮೇಡಮ್, ಈಗ ನೋಡಿ, ಈಗ ಇವೆಂಟ್ ಸೀಸನ್ ಇದು, ತಾವು ಕೂಡ ಬ್ಯುಸಿ ಆಗಿರ್ತೀರಿ. ಇನ್ನು ಮುಂದಕ್ಕೆ ಬಹಳಷ್ಟು ಕಷ್ಟ. ಇವೆಂಟ್ ಸೀಸನ್ ಇರುತ್ತೆ ಅದೇ ರೀತಿ. ಆದರೆ ಈ ಒಂದು ಬಿಡುವಿಲ್ಲದಂತಹ ಕೆಲಸ ಕಾರ್ಯಗಳು, ದಣಿವು, ಒಂದು ಕಡೆ ನಿದ್ರೆ ಇಲ್ಲ, ಇದೆಲ್ಲವೂ ಕೂಡ ಈ ಒಂದು ಅಪಘಾತಕ್ಕೆ ಕಾರಣವಾಗಿದೆ ಅಂತ ಬಹಳಷ್ಟು ಜನರು ಹೇಳ್ತಾರೆ. ಯಾಕಂದರೆ ಕಾರ್ ಡ್ರೈವ್ ಮಾಡಿದಾಗ ಕಂಟ್ರೋಲ್ ಇಲ್ಲದೆ, ನಿದ್ರೆ ಇಲ್ಲದೆ ಈ ರೀತಿ ಆಗಿತ್ತು ಅಪಘಾತ ಅಂತ ಹೇಳ್ತಾರೆ. ತಾವೇನ್ ಹೇಳ್ತೀರಾ ಮೇಡಮ್? ಅಂದ್ರೆ ಈ ರೀತಿ ಸ್ಟ್ರೆಸ್ ಅಥವಾ ಈ ರೀತಿ ಒಂದು ಕಂಟಿನ್ಯೂಸ್ ಆಗಿರ್ಬೋದು ಸ್ಟ್ರೆಸ್. ಆದ್ರೆ ಆ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದಷ್ಟು ಪ್ಲೀಸ್ ಇವೆಂಟ್ಸ್ ಅನ್ನ ತಗೊಳ್ಬೇಡಿ ಅಷ್ಟೇ ಹೇಳೋದು. ಎಷ್ಟಾಗತ್ತೆ ಅಷ್ಟೇ ತಗೊಳ್ಳಿ ಪ್ಲೀಸ್, ಬೀನ್ ಯೋರ್ ಲಿಮಿಟ್ಸ್. ಮತ್ತೆ ಇಷ್ಟೆಲ್ಲ ನೋಡಿದ್ಮೇಲೆ ಇನ್ನೂ ಜಾಗರೂಕತೆ ಜಾಸ್ತಿ ಆಗ್ಬೇಕು. ಇಂತ ಸನ್ನಿವೇಶಗಳು ಹಲವಾರು ಈಗ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಸೊ ಐ ಥಿಂಕ್ ಆಸ್ ಇವೆಂಟ್ ಪೀಪಲ್, ಮೇನ್ಲಿ ಲೈಫ್ ಇಸ್ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಓವರ್ ಸ್ಟ್ರೆಸ್ ಮಾಡ್ಕೊಂಡು, ಸ್ಟ್ರೆಸ್ ಮಾತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮಕ್ಕಳಾಟಿಗೆ ಅಂಡ್ ಪ್ಲೀಸ್ ಟೇಕ್ ಲೈಫ್ ಸೀರಿಯಸ್ಲಿ. ಎಷ್ಟೇ ಅನ್ಪ್ರೆಡಿಕ್ಟಬಲ್ ಅಂತ ಹೇಳಿದ್ರು ಕೂಡ ಟುಮಾರೋ ಒನ್ಸ್ ದಟ್ ಇಸ್ ಗಾನ್, ಇಟ್ ಇಸ್ ಓವರ್ ಅಲ್ವಾ? ನಿಜ ನಿಜ. ಕೆಲವು ಪ್ರಯಾರಿಟೀಸ್ ನಾವು ತಗೊಳ್ಬೇಕಾಗುತ್ತೆ. ಐ ಆಲ್ಸೋ ಡ್ರೈವ್, ನಾನು ಲೇಟ್ ನೈಟ್ ಡ್ರೈವ್ ಮಾಡ್ತೀನಿ. ಬಟ್ ಇದೆಲ್ಲ ನೋಡುವಾಗ ಲೈಫ್ ಬಿಕಮ್ಸ್ ವೆರಿ ಅನ್ಪ್ರೆಡಿಕ್ಟಬಲ್ ಅಂತ ಹೆದರಿಕೆ ಆಗುತ್ತೆ. ಏನೋ ಒಂದು ಇಟ್ ಇಸ್ ಲೈಕ್
ನಿಜ ನಿಜ ಟೂ ಡಿಸ್ಟರ್ಬಿಂಗ್. ನಿಜ ನಿಜ 100ಕ್ಕೆ 100. ನನಗೂ ಕೂಡ ಡ್ರೈವ್ ಮಾಡಿದಾಗ ಇದೇ ನೆನಪಿಗೆ ಬರ್ತಾ ಇತ್ತು ನಿನ್ನೆ ಸಂದರ್ಭಗಳಲ್ಲಿ. ಹೌದು, ಹೌದು, ಲೇಟ್ ಹೌದು. ನೈಟ್ಗಳು ನಾವೆಷ್ಟೇ ಕೇರ್ಫುಲ್ ಆಗಿ ಎಷ್ಟೇ ಇದರಲ್ಲಿ ಹೋದ್ರು ಕೂಡ ಯು ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಮೊಮೆಂಟ್. ಆದ್ರೆ ನಮ್ಮಿಂದ ಆಗುವಷ್ಟು ಜಾಗರೂಕತೆ ನಾವು ಮಾಡಬೇಕು ಅಂತ ಅಷ್ಟೇ ಕೇಳ್ಕೊಳ್ಳೋದು ಅಲ್ವಾ. ಎಸ್ 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 ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಇದು ಸೌಜನ್ಯ ಅವರು. ಅವರ ಜೊತೆ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಯಾಕಂದರೆ ಖ್ಯಾತ ನಿರೂಪಕಿ ಮಂಗಳೂರಿನ ಜೊತೆಗೆ ಇವರು ಕೂಡ ಲೆಟ್ಸ್ ಪಾರ್ಟಿ ಅನ್ನುವಂತಹ ಇವೆಂಟ್ ಕಂಪನಿ ನಡೆಸ್ತಾ ಇರ್ತಾರೆ, ತಾವು ಗಮನಿಸ್ಬೋದು. ಎಸ್, ಇದರಲ್ಲಿ ಇವರು ಅಭಿಷೇಕ್ ಅವರು ಕೂಡ ಇದ್ದಾರೆ. ಯಾಕೆಂದರೆ ಈ ಒಂದು ಅಕಾಲಿಕವಾಗಿರುವಂತಹ ಒಂದು ದುರಂತ ಅಂತ್ಯ ಏನಿದೆ ನೋಡಿ, ಇದೆಲ್ಲವೂ ಕೂಡ ಒಂದು ಕಡೆ ಸೌಜನ್ಯ ಅವರು ಹೇಳಿದಾಗೆ ಒಂದು ಕಡೆ ಕೆಲಸ, ಇನ್ನೊಂದು ಕಡೆ ಆ ಒಂದು ನಿರಂತರವಾಗಿರುವಂತಹ ಒಂದು ಸ್ಟ್ರೆಸ್. ಎಸ್, ಇದು ಅಭಿಷೇಕ್ ಅವರ ಸಾವಿನ ಸುದ್ದಿ. ಆದರೆ ನಾನು ಆಗಲೇ ಮಾತಾಡ್ತಿದ್ದೆ, 10 ದಿನಗಳ ಹಿಂದೆ ಮತ್ತೊಂದು ಭೀಕರವಾಗಿರುವಂತಹ ರಸ್ತೆ ಅಪಘಾತ ನಡೆದಿತ್ತು ಕಾಪುವಿನಲ್ಲಿ ಡೆಕೋರೇಷನ್ ಟೆಂಪೋ ಮಗುಚಿ 5 ಜೀವಂತ. ಇದು ಕೂಡ ಇವೆಂಟ್ ಫೀಲ್ಡ್ಗೆ ಸಂಬಂಧಪಟ್ಟಿರುವಂತಹ ಒಂದು ಭೀಕರ ರಸ್ತೆ ಅಪಘಾತ ಆಗಿರುವಂಥದ್ದು. ಇದು ಕಾಪುವಿನಲ್ಲಿ ನವೆಂಬರ್ 30 ಭಾನುವಾರ ಸಂಜೆ ಕಾಪುವಿನಲ್ಲಿ ನಡೆದಿರುವಂತಹ ಭೀಕರ ರಸ್ತೆ ದುರಂತ. ಇದು ಬಸ್ಸನ್ನು ಓವರ್ಟೇಕ್ ಮಾಡಿದ್ದೇ ದುರಂತಕ್ಕೆ ಕಾರಣವಾಯಿತು ಅನ್ನುವಂತಹ ಒಂದು ವಿಚಾರ. ಯಾಕಂದರೆ ಬಸ್ ಬರ್ತಾ ಇತ್ತು, ಆ ಸಂದರ್ಭ ಅದನ್ನು ಓವರ್ಟೇಕ್ ಮಾಡಲಾಗಿತ್ತು. ಮಜೂರಿನ ಪ್ರಸನ್ನ ಶೆಟ್ರಿಗೆ ಸೇರಿರುವಂತಹ ಒಂದು ಡೆಕೋರೇಷನ್ ಇವೆಂಟ್ ಕಂಪನಿ ಅದು. ಮಜೂರಿನ ಪ್ರಸನ್ನ ಶೆಟ್ಟಿಗೆ ಸೇರಿದಂತಹ ಮದುವೆ ಡೆಕೋರೇಷನ್ ಇವೆಂಟ್ ಅದು. ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಅಪಘಾತ ಇದು. ಮಜೂರಿನಿಂದ ಮಲ್ಪೆ ಕಡೆಕಾರಿಗೆ ಟೆಂಪೋದಲ್ಲಿ ಸಾಗಾಟ ಆಗ್ತಾ ಇತ್ತು ಅವರ ಇವೆಂಟಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು. ಈ ಸಂದರ್ಭ ಆಗಿರುವಂತಹ ಈ ಒಂದು ಘಟನೆ ಮಜೂರಿನಿಂದ, ಅಂದರೆ ಡೆಕೋರೇಷನ್ಗೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನು ಮಜೂರಿನಿಂದ ಮಲ್ಪೆ ಕಡೆಕಾರಿಗೆ ಟೆಂಪೋದಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಕಡೆಕಾರಿನ ರೆಸಾರ್ಟ್ನಲ್ಲಿ ಮದುವೆ ಆರಕ್ಷತೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭ ಸೊತ್ತುಗಳನ್ನು, ಸಾಮಾನುಗಳನ್ನು ಟೆಂಪೋದಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ದಾರಿ ಮಧ್ಯೆ ಚಾಲಕ ಎದುರಿನಲ್ಲಿ ಹೋಗ್ತಾ ಇದ್ದಂತಹ ಬಸ್ಸನ್ನು ಓವರ್ಟೇಕ್ ಮಾಡಿ ಮುಂದೆ ಸಾಗಿದ್ದು, ಈ ವೇಳೆ ನಿಯಂತ್ರಣ ತಪ್ಪಿ ಟೆಂಪೋ ರಸ್ತೆ ಎಡಬದಿಯ ಡಿವೈಡರ್ ಮೇಲೆ ಹತ್ತಿ ಇನ್ನೊಂದು ಬದಿಯ ಸರ್ವಿಸ್ ರಸ್ತೆಗೆ ಹೋಗಿ ಪಲ್ಟಿಯಾಗಿತ್ತು. ಹೀಗೆ ಈ ಒಂದು ದುರಂತ ಅಪಘಾತದಲ್ಲಿ 5 ಜನರು ಜೀವಾಂತ್ಯವನ್ನ ಕಾಣ್ತಾರೆ, ಜೊತೆಗೆ 7 ಜನರು ಗಂಭೀರವಾಗಿ ಗಾಯಗೊಳ್ತಾರೆ. ಜನರು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈ ಒಂದು ಅಪಘಾತವನ್ನು ನೋಡಿದಾಗ ಬಹುಶಃ ಬಹಳಷ್ಟು ಜನರಿಗೆ ನೋವಾಗಿದೆ ನಿನ್ನೆಯ ದಿನ. ಯಾಕಂದ್ರೆ ಅಕಾಲಿಕವಾಗಿರುವಂತಹ ವೃತ್ತಿ, ಯುವಕರು ಸಾವನ್ನಪ್ತಾರೆ ಅಂತ ಬಂದಾಗ ಅದು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಬೆಳೆದಂತಹ ಈ ಮಕ್ಕಳು ಈ ರೀತಿ ಆಗ್ತಾರೆ ಅಂತ ಬಂದಾಗ ದುರಂತ ಬಹಳಷ್ಟು ಬೇಸರ ಆಗುತ್ತೆ. ಯಾಕಂದ್ರೆ ಬದುಕಬೇಕು ಅನ್ನೋ ಆಸೆ ಇದ್ದಂತಹ ವ್ಯಕ್ತಿಗಳು. ಬಹಳಷ್ಟು ಕರೆಗಳಿವೆ. ಮತ್ತೊಂದು ಕರೆ ಇದೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾವು ಶೇಖರ್ ಪೂಜಾರಿ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಎಸ್ ಸರ್. ಕರೋನಾ ಇರುವಾಗ ಒಂದು ಮಾತು ಹೇಳ್ತಿದ್ರಿ ಸರ್, ಜೀವ ಇದ್ರೆ ಜೀವನ ಅಂತೆ. ಹಾಗೆ ನಾವು ನೋಡಿ ಯಾವ್ದಾರ ಒಂದು ಕೆಲಸ ಮಾಡುವಾಗ ಒಂದು ಸ್ವಲ್ಪ ತಾಳ್ಮೆ ತಗೊಳ್ಬೇಕು. ನಮ್ಮ ಶರೀರ ಅದಕ್ಕೆ ಮೀರಿ ಯಾವತ್ತು ಯಾವ್ದು ಕೆಲಸಕ್ಕೆ ಅಲ್ಲ. ಕರೆಕ್ಟ್ ಕರೆಕ್ಟ್. ಯಾವಾಗಾದ್ರೂ ನಮ್ಮ ಶರೀರವನ್ನು ಜಾಗ್ರತೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಇನ್ನೊಂದು ನೋಡಿ, ಈ ವಾತಾವರಣದಲ್ಲಿ ಬಹಳಷ್ಟು ಇದು ಸಂಕಷ್ಟ ಬರ್ತಾ ಉಂಟು. ಯಾವ್ದು ಹಾರ್ಟ್ ಅಟ್ಯಾಕ್ ಅದು ಎಲ್ಲ ಎಲ್ಲಿ ಕೂಡ ಮಧ್ಯದಲ್ಲಿ ಯಾವ ಜಾಗದಲ್ಲಿ ಇದು ಡಿಜೆ ಯೂಸ್ ಮಾಡಬೇಡಿ. ಮಾಡುದೊಂದು ಇದು ಮಾಡ್ಬೇಕು. ಡಿಜೆ ಮಾಡಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದಾರೆ. ಮತ್ತೆ ಒಂದು ನೋಡಿ, ವೆಹಿಕಲ್ ಹೋಗುವಾಗ ಎಲ್ಲಿಯಾದ್ರೂ ದೂರ ಹೋಗುದಾಗ ಇನ್ನೊಬ್ಬರನ್ನ ಯಾರನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ.
ಅಲ್ವಾ? ಯಾಕೆ ನಿತ್ಯ ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ. ಹೌದು 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 ಅಲ್ವಾ? ನಿಜ ನಿಜ. ಒಬ್ಬರನ್ನು ಕರ್ಕೊಂಡು ಹೋಗ, ಮತ್ತೆ ಯಾವ್ದು ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಅವಸರ ಯಾಕೆ? ಒಂದು ದಿನ ಲೇಟ್ ಆಗ್ಬಾರ್ದು. ನಮ್ಮ ಜೀವ ಇದ್ರೆ ಇದು ಮಾಡ್ಬೋದಲ್ಲ ಕೆಲಸ. ಜೀವನೇ ಇಲ್ಲ ಆದ್ರೆ ಮತ್ತೆ ಕೆಲಸ ಎಲ್ಲಿ ಮಾಡುದು? ಕರೆಕ್ಟ್ 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 ಅಲ್ವಾ? ನಿಜ ನಿಜವಾಗ್ಲೂ ಅಲ್ವಾ ಸರ್? ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಒಂದು 10 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ 5 ಜನರು ಸಾವನ್ನಪ್ತಾರೆ, 7 ಜನರು ಗಂಭೀರವಾಗಿ ಗಾಯಕೊಳ್ತಾರೆ. ತದನಂತರ 10 ದಿನಗಳ ನಂತರ ಮತ್ತೊಂದು ಈ ಒಂದು ಸಾವು ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಭಯವನ್ನು, ಜೊತೆಗೆ ಈ ಒಂದು ಆತಂಕವನ್ನು, ಜೊತೆಗೆ ನೋವನ್ನು ತಂದುಕೊಟ್ಟಿರುವಂತಹ ಈ ಒಂದು ಸಾವುಗಳು ನಿಜವಾಗ್ಲೂ ಕೂಡ. ಅಲ್ಲಿ ನಾನು ಕಾಪುವಿನ ಅಪಘಾತದ ಬಗ್ಗೆ ಮಾತಾಡ್ತಿದ್ದೆ, ಆ ಬಗ್ಗೆ ಎಸ್ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಬರ್ತಾ ಇದೆ. ಜೊತೆ ದೂರವಾಣಿ ಸಂಪರ್ಕದಲ್ಲಿ ಖ್ಯಾತ ನಿರೂಪಕರು RJ ಅನುರಾಗ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಇವರು ನಿರೂಪಣೆಯನ್ನು ಮಾಡ್ತಾರೆ, ಬಹಳಷ್ಟು ಪ್ರಸಿದ್ಧಿ. ಇವೆಲ್ಲದರ ಜೊತೆಗೆ ಗೌಜಿ ಇವೆಂಟ್ನಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದಂತಹ ಅನುರಾಗ್ ಅವರು. ಸರ್ ನಮಸ್ತೆ ಸರ್. ಅನುರಾಗ್ ಅವರೇ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಅನುರಾಗ್ ಅವರೇ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ 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 ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾರೆ. ಎಸ್ ಸರ್, ಎಸ್ ಸರ್. ಈಗ RJ ಅನುರಾಗ್ ಅವರಿಗೆ ಗೌಜಿ ಇವೆಂಟ್ನ ನಮ್ಮ ಅಬ್ಬಿ ಅವರು ಹೊಸದೇನಲ್ಲ, ಯಾಕಂದರೆ ತಾವು ಕೂಡ ಅವ್ರ ಜೊತೆ ಬಹಳಷ್ಟು ಇವೆಂಟ್ಗಳನ್ನು ಮಾಡಿದ್ದೀರಿ, ಜೊತೆಗೆ ಇವೆಂಟ್ ಫೀಲ್ಡಲ್ಲಿ ಬಹಳಷ್ಟು ಇವೆಂಟ್ ಕಂಪನಿಗಳನ್ನು ನೋಡಿದವರು ತಾವು. ನಿನ್ನೆ ದಿನ ಬೆಳಿಗ್ಗೆ ಬಹಳಷ್ಟು ಈ ಒಂದು ಸುದ್ದಿ ಇಡೀ ನಮ್ಮ ಕರಾವಳಿ ಭಾಗಕ್ಕೆ ಬಹಳಷ್ಟು ನೋವು ತಂದಿರುವಂತಹ ಸುದ್ದಿ. ಯಾಕಂದರೆ 30 ವರ್ಷದ ಹುಡುಗ ಇನ್ನದು ಕೂಡ ಬಾಳಿ ಬದುಕಬೇಕಿತ್ತು, ಜೊತೆಗೆ ಬದುಕಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಟ್ಟು ದುಡಿದಂತಹ ಅಬ್ಬಿ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಏನ್ ಹೇಳ್ತೀರಾ ಅನುರಾಗ್ ಅವರೇ? ಸರಿ, ಹೇಳಲಿಕ್ಕೆ ಈಗ ಅವ್ರು ಇದ್ದಿದ್ರೆ ನಾನು ಅವ್ರ ಹತ್ರನೇ ಮಾತಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಬಟ್ ಈಗ ಅವ್ರ ಮಾತಾಡೋ ಹಾಗಿಲ್ಲ. ಕರೆಕ್ಟ್. ಆದ್ರೆ ಇದು ಅಂದ್ರೆ ಈಗ ನಮ್ಗೆ ಇವೆಂಟ್ ಅಲ್ಲಿ ಇದ್ದವರು ಅಂತಲ್ಲ, ಈ ಸುದ್ದಿ ಕೇಳಿದ ಪ್ರತಿ ತಾಯಿಗೂ ಕೂಡ ತನ್ನ ಮಗನನ್ನ ಕಳೆದುಕೊಂಡಂತ ನೋವನ್ನು ಅವ್ರು ಅನುಭವಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಎಸ್ ಸರ್, ಫ್ಯಾಕ್ಟ್. ಹೌದು, ಎಲ್ರು ನಿಮ್ಮ ಮಾತನ್ನ ಅದನ್ನೇ ಹೇಳ್ತಾರೆ, ಸಣ್ಣ ವಯಸ್ಸು. ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳೋದು, ಅದು ಎಷ್ಟೋ ಮನೆಯ ಶುಭ ಕಾರ್ಯ, ಮದುವೆ ಅನ್ನುವಂಥದ್ದು ಎಲ್ಲ ಮನೆಯ ತಂದೆ ತಾಯಿಯರ ಕನಸು, ಆ ಮದುಮಕ್ಕಳ ಕನಸು. ಕರೆಕ್ಟ್. ಆದ್ರೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದನ್ನ ನಡೆಸ್ಕೊಟ್ಟು ಬಂದಿರುವಂತಹ ಅಭಿ ಇವತ್ತು ಇಲ್ಲ ಅಂತ ಹೇಳಿದಾಗ ಕರೆಕ್ಟ್, ನಮಗ್ ಮಾತ್ರ ಅಲ್ಲ, ಯಾರೆಲ್ಲ ಅವರ ಅಂದ್ರೆ ಗೌಜಿ ಇವೆಂಟ್ ಕಂಪ್ನಿಯಲ್ಲಿ ಅವರ ಮದುವೆಗಳನ್ನ ಮಾಡ್ತಿದಾರೋ ಅವ್ರನ್ನೆಲ್ಲ ನಾವು ನಿನ್ನೆ ಸಿಕ್ಕಿದೀವಿ. ಕೆಲವೊಂದಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ, ಆ ಮದುಮಗಳು ಕೂಡ ಅಳ್ತಾ ಇದ್ದಾರೆ ಅಲ್ವಾ? ಎಲ್ಲರ ಮನೆಯ ದೀಪ ಬೆಳಗಿದಂತಹ ಅಭಿಯ ಮನೆಯ ದೀಪ ಆರಿ ಹೋಯ್ತು ಅನ್ನೋದು ತುಂಬಾ ಬೇಜಾರು. ಮತ್ತೊಂದು ನಮ್ಮ ಗೆಳೆಯ ಸರ್ ಜೊತೆಗಿದ್ದವರು. ಹೌದು ಹೌದು, ನಿಜ ಅಲ್ವಾ? ಅನುರಾಗ್ ಅವರು, ಈಗ ನೋಡಿ, ನೀವು ಬಹಳಷ್ಟು ಇವೆಂಟ್ ಓನರ್ಗಳನ್ನ, ಕಂಪನಿಗಳನ್ನ ನೀವು ನೋಡಿದವರು, ಜೊತೆಗೆ ಹಾಗಿದ್ದಾಗ ಅಭಿ ಅವರು ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಯಶಸ್ಸನ್ನ ಅವರು ಪಡೆದುಕೊಳ್ತಾರೆ ಅಂತ ಬಂದಾಗ ಬಿಕಾಸ್ ಆಫ್ ಹಿಸ್ ಡೆಡಿಕೇಶನ್ ಅಂತ ನಾವು ಅನ್ಕೊಳ್ತೀವಿ. ಒಂದು ಕೆಲಸ ಅಂತ ಬಂದಾಗ ಅಲ್ಲಿ ಅಷ್ಟೊಂದು ಪರಿಶ್ರಮ, ಶ್ರದ್ಧೆ. ಏನ್ ಹೇಳ್ತೀರಾ ತಾವು ನೋಡಿದಂತ ಅವರ ಕೆಲಸ ಕಾರ್ಯ ವೈಖರಿಗಳು ಯಾವ ರೀತಿ ಇತ್ತು? ಯಾಕಂದ್ರೆ 30 ವರ್ಷ ಪ್ರಾಯದಲ್ಲೇ ಈ ಒಂದು ಸಕ್ಸಸ್ ಅನ್ನ ಕಾಣ್ತಾರೆ ಅಂತ ಬಂದಾಗ ಏನ್ ಹೇಳ್ತೀರಾ ಅನುರಾಗ್ ಅವರೇ?
ಸರ್ ಈಗ ಇವೆಂಟ್ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಈ ಮಾತನ್ನ ಹೇಳ್ಬೋದು ಇಲ್ವಾ ಅಂತ. ಎಸ್ ಸರ್. ಬೇರೆ ಕಡೆ ಹೋದಾಗ ಕೆಲವರು ಹೇಳ್ತಾರೆ ಇವೆಂಟ್ ದಾಖಲು, ಡೆಕೋರೇಷನ್ ದಾಖಲು, ಲೈಟ್ ದಾಖಲು, ಸೌಂಡ್ ದಾಖಲು ಅಂತ. ಆದ್ರೆ ಇದೇ ಇವೆಂಟ್ ನವರು, ಇದೇ ಸೌಂಡ್ ಲೈಟ್ ನವರು ಸೇರಿ ಅವ್ರಿಗೆ ನಿದ್ದೆ ಇಲ್ಲ, ಅವರಿಗೆ ಊಟ ಇಲ್ಲ, ಕೆಲವೊಂದ್ ಕಡೆ ನೀರು ಕೂಡ ಕುಡಿಯೋದಕ್ಕೆ ಸಿಗಲ್ಲ. ಕರೆಕ್ಟ್. 6 ಗಂಟೆಗೆ ಬಂದವರು ಸಂಜೆ ಬಂದ್ರೆ 12 ಗಂಟೆಗೆ ಮುಗಿಸುವಂತದ್ದು. ಅದು ಬರೀ ನಾವು ನೋಡುವಂತ ಇವೆಂಟ್. ಆದ್ರೆ ಆ 6 ಗಂಟೆಗಿಂತ ಮುಂಚೆ ಅದ್ರ ಡೆಕೋರೇಷನ್ ಸೆಟ್ಟಿಂಗ್ ಎಲ್ಲ ಹಾಕ್ಬೇಕಂದ್ರೆ ಅವ್ರು ಬೆಳಗ್ಗೆ ಬರ್ತಾರೆ. ಇವೆಂಟ್ ಎಲ್ಲ ಆದ್ಮೇಲೆ ಎಲ್ಲ ಮನೆಗೆ ಹೋದ್ರು ಕೂಡ ನಮ್ಮ ಇವೆಂಟ್ ನ ಡೆಕೋರೇಟರ್ಸ್ ಆಗಿರ್ಬೋದು, ಸೌಂಡ್ ಲೈಟ್ ನವ್ರು ಆಗಿರ್ಬೋದು, ಅವರೆಲ್ಲ ಐಟಮ್ ಗಳನ್ನ ಕಿತ್ತು ಅದನ್ನ ಎಲ್ಲ ಅದೇ ರೀತಿಯಾಗಿ ಮ್ಯಾನೇಜ್ ಪ್ಯಾಕ್ ಮಾಡಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ 2-3 ಗಂಟೆ ಆಗುತ್ತೆ ಸರ್. 1 ಗಂಟೆ 1-2 ಗಂಟೆ ಇವೆಂಟ್ ಆದ್ರೂ ಕೂಡ ಅಲ್ಲಿ 12 ಗಂಟೆ ಕೆಲಸ, ಒಂದು 100 ಜನರ ಟೀಮ್ ಕೆಲಸ ಮಾಡುತ್ತೆ. ಕರೆಕ್ಟ್ ಕರೆಕ್ಟ್. ನಿದ್ದೆ ಊಟ ಬಿಡೋದಂತ ಸಾಮಾನ್ಯ ಸರ್ ಅಲ್ವಾ? ಎಸ್ ಸರ್. ಹಾಗಾಗಿ ಈಗ ಅಭಿ ಅವರು ಇಷ್ಟು ಮಾಡಿದಾರೆ ಅಂತ ಹೇಳಿದ್ರೆ ಅಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನ ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಮತ್ತೆ ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ನೀವು ನಾನು ಮದುವೆ ಆದ್ರೆ ಹೀಗಿರ್ಬೇಕು ಹಾಕಿರ್ಬೇಕು ಅಂತ ಹೇಳ್ತೀರಾ. ಅದನ್ನ ಬರೀ ಮಾತಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಆ ಮಾತಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದನ್ನ ಅದಕ್ಕೆ ಬಣ್ಣವನ್ನ ಬಳಿಯೋದಾಗಿರ್ಬೋದು, ಅದಕ್ಕೆ ಒಂದು ಬೆಳಕನ್ನ ಕೊಡೋದಾಗಿರ್ಬೋದು, ಅದಕ್ಕೆ ಚಿತ್ತಾರವನ್ನು ಬಿಡಿಸೋದಾಗಿರ್ಬೋದು, ಇದು ಅಭಿ ಮಾಡ್ತಾ ಇದ್ರು. ಮುಖ್ಯವಾಗಿ ನಾನ್ ಕಂಡಿರುವಂತದ್ದು ಇವತ್ತಿಗೆ ಅವ್ರು ಮದುವೆ ಮಾಡಿದಂತಹ 10 ಮದುಮಕ್ಕಳು ಅವರ ತಂದೆ ತಾಯಂದ್ರು ಬೇಜಾರಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬರೀ ಒಬ್ಬ ಸರ್ವಿಸ್ ಪ್ರೊವೈಡರ್ ಆಗಿರ್ದೆ ಅವರು ಆ ಮನೆಯ ಒಂದು ಭಾಗ ಆಗಿ ಕೆಲಸ ಮಾಡಿದ್ರು ಅಂತ ಅನ್ಸೋದಿಲ್ಲ ಸರ್. ಕರೆಕ್ಟ್ ಕರೆಕ್ಟ್ ಸರ್, ಬ್ಯೂಟಿಫುಲ್. ಹೌದಪ್ಪ, ಹೌದು, ನಿಜ, 100ಕ್ಕೆ 100. ಒಂದು ತಂದೆ ತಾಯಿಯ ಜವಾಬ್ದಾರಿಯನ್ನ ಅವರು ಅಲ್ಲಿ ಆರಾಮಾಗಿದ್ಕೊಂಡು ಕಾರ್ಯಕ್ರಮ ಆಸ್ವಾದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಮುಂದೆ ತಗೊಂಡು ಹೋಗಿದ್ದಾರೆ. ಈಗ ನಾವು ನಿರೂಪಕರಾಗಿ ಕೆಲಸ ಮಾಡ್ತೀವಿ, ನೀವು ನಿರೂಪರ ಕೆಲಸ ಮಾಡ್ತೀರಾ. ನಮ್ ಕೆಲಸ ಏನಂದ್ರೆ ನಾವು ಅಲ್ಲಿ ಬರೀ ನಿರೂಪಣೆ ಮಾತಾಡೋದು ಅಥವಾ ಒಂದಷ್ಟು ಶಾಯರಿ ಹೇಳೋದು ಅಥವಾ ಒಂದಷ್ಟು ಒಗಟುಗಳನ್ನ ಬಿಡಿಸೋದು ಗೇಮ್ಸ್ ಮಾಡೋದಲ್ಲ ಸರ್. ಅಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ 2 ಮನೆತನಗಳ ಪರವಾಗಿ ನಾವು ಅವ್ರನ್ನ ಸ್ವಾಗತಿಸಬೇಕು. ಅವರ ಇರುವಂತ ಅಷ್ಟು ಹೊತ್ತು ಅವರನ್ನ ಚೆನ್ನಾಗಿ ಮಾತಾಡಿಸಿ, ಅವರನ್ನ ಚೆನ್ನಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಟು ಅವರನ್ನ ಅಲ್ಲಿಂದ ಕಳಿಸುವಂತದ್ದು, ಈವನ್ ಕೇಟರಿಂಗ್ ಅವರು ಒಂದು ಒಳ್ಳೆ ಊಟ ಹಾಕಿ ಅವ್ರ ಹೊಟ್ಟೆ ತುಂಬಿಸುವಂತದ್ದು, ಇದೆಲ್ಲವನ್ನ ಮಾಡೋದು ಒಂದ್ ಕಡೆ ಹೌದು ನಮ್ ದುಡ್ಡು ಸಿಗುತ್ತೆ, ಪೇಮೆಂಟ್ ಇದೆ, ಅದೆಲ್ಲ ಇದೆ. ಬಟ್ ಇದರಲ್ಲಿ ನಮ್ಮಲ್ಲಿ ಒಂದು ಶ್ರದ್ಧೆ, ನಮ್ಮಲ್ಲಿ ಒಂದು ಇದನ್ನ ಚೆನ್ನಾಗಿ ಮಾಡಿಸ್ಕೊಡ್ಬೇಕು ಅನ್ನುವಂತ ಒಂದು ಇದ್ದೇ ಇದೆ ಸರ್. ಆ ಕೆಲಸ ಅಷ್ಟು ನೀಟಾಗಿ ಬರಲ್ಲ. ಬಹುಶಃ ಅಭಿ ಅವರು ಬರೀ ಅದನ್ನ ಬಿಸ್ನೆಸ್ ಆಗಿ ನೋಡದೆ ಇದನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡಿದ್ರು. ಅವ್ರ ಜೊತೆಗೆ ಅವ್ರ ತಂಡ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವೆಲ್ಲ ಜೊತೆ ಸುಮಾರು ಮದುವೆ ಮಾಡಿದೀವಿ ಸರ್. ಮೊನ್ನೆ ದಿವಸ ಎಲ್ಲೂ ಕೂಡ ನಾವು ಜೊತೆಗೆ ಇರ್ಬೇಕಾಗಿತ್ತು, ಇವತ್ತು ಇರ್ಬೇಕಾಗಿತ್ತು. ಬಟ್ ಅದೇ ಅಲ್ವಾ ಮಾತಿಲ್ಲ ಸರ್. ಅದಕ್ಕೆ ನಿಜ ನಿಜ. ತುಂಬಾ ಸಣ್ಣ ವಯಸ್ಸಿನಲ್ಲಿ, ತುಂಬಾ ಸಣ್ಣ ಸಮಯದಲ್ಲಿ, ಬಹುಶಃ ಮಂಗಳೂರಿನವ್ರಿಗೆ ಗೊತ್ತಿರ್ಬೋದು, ಒಂದು 2-3 ವರ್ಷ 4 ವರ್ಷದಿಂದ ಗೌಜಿ ಅನ್ನೋ ಹೆಸರು ಕೇಳಿ ಬರ್ತಾ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಹಾಗಿದ್ರೆ ಅವರ ಇಷ್ಟೆಲ್ಲ ಅವರು ನಿನ್ನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ಎಲ್ಲರ ಪ್ರೊಫೈಲ್ ಅಲ್ಲಿ ಅವರ ಫೋಟೋ ಇತ್ತು. ಹೌದು 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 ಹೌದು. ಇದ್ರ ಅರ್ಥ ಏನಂದ್ರೆ ಅವರು ಅಷ್ಟು ಹೃದಯಕ್ಕೆ ಎಲ್ರಿಗೂ ಹತ್ತಿರವಾಗಿದ್ರು ಅಂತ. ಕರೆಕ್ಟ್ 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 ಕರೆಕ್ಟ್. ಅನುರಾಗ್ ಅವರೇ, ಜೊತೆಗೆ ಇಲ್ಲಿ ಒಂದು ವಿಚಾರ ಪ್ರಮುಖವಾಗಿ ನಾನು ಈ ಒಂದು ವಿಚಾರ ಯಾಕಂತ ಹೇಳಿದಾಗ ನಾನು ಕೇಳುವಂತ ನೋಡಿ, ಒಂದು ಜೀವ ಹೋಯ್ತು ಮತ್ತದು ಬರಲ್ಲ, ಅದರ ನೋವು ಆ ಕಳೆದುಕೊಂಡಿರುವಂತಹ ಎಲ್ಲಕ್ಕಿಂತ ಜಾಸ್ತಿ ತಂದೆ ತಾಯಿಗೆ ಇರುತ್ತೆ. ಇವೆಲ್ಲದರ ನಡುವೆ ಈ ಒಂದು ಅಪಘಾತದ ವಿಚಾರವಾಗಿ ಮಾತಾಡಿದಾಗ, ಯಾಕಂದ್ರೆ ಇವೆಂಟ್ ಫೀಲ್ಡ್ ಅಲ್ಲಿ ಈ ಒಂದು ನಿರಂತರವಾಗಿರುವಂತಹ ಕಂಟಿನ್ಯೂಸ್ ಆಗಿರುವಂತಹ ಕೆಲಸ ಕಾರ್ಯಗಳು ಈ ಒಂದು ಅಪಘಾತಕ್ಕೆ ಕಾರಣವಾಯ್ತಾ ಅನ್ನುವಂತಹ ಒಂದು ವಿಚಾರ. ಯಾಕಂದ್ರೆ ಅವರ ಕಾರ್ ಕಂಟ್ರೋಲ್ಗೆ ಸಿಗ್ಲಿಲ್ಲ, ಹಾಗಿದ್ದಾಗ ಅವರಿಗೆ ಅಪಘಾತ ಆಗಿರುವಂತದ್ದು. 10 ದಿನಗಳ ಹಿಂದೆ ಕಾಪುವಿನಲ್ಲೂ ಕೂಡ 5 ಜನರು ಡೆಕೋರೇಷನ್ ಟೆಂಪೋ ಮಗುಚಿ ಬಿದ್ದು ಸಾವನ್ನಪ್ತಾರೆ. ಈ ಸಂದರ್ಭ ತಾವು ಏನ್ ಹೇಳ್ತೀರಾ, ಏನಾದ್ರು ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಅನುರಾಗ್ ಅವರು? ಯಾಕಂದ್ರೆ ಈ ಒಂದು ಸ್ಟ್ರೆಸ್ ಇದ್ದಾಗ ನೋಡಿ ಸರ್, ಈಗ ಒಂದ್ ಕೆಲಸ ಮಾಡಿ ನಾವು ಯಾವತ್ತು ರಾತ್ರಿ 2 ಗಂಟೆ 3 ಗಂಟೆ ಆದಾಗ ಒಮ್ಮೆ ಮನೆ ಸೇರುವಂತ ಇರುತ್ತೆ. ಹೌದು, ನಾನು ಹೇಳಿದೆ 6 ಗಂಟೆಗೆ ಇವೆಂಟ್ ಪ್ರೋಗ್ರಾಮ್ ಶುರು ಆಗೋದು, 7 ಗಂಟೆಗೆ ಶುರು ಆಗೋದು ಅಂತ ಇನ್ವಿಟೇಷನ್ ಇರುತ್ತೆ. ಈ ಹುಡುಗರು 11 ಗಂಟೆಗೆ ಹೋಗ್ತಾರೆ ಬೆಳಿಗ್ಗೆ, ಅವ್ರು ಇಡೀ ದಿವಸ ಅಲ್ಲಿ ಇರ್ತಾರೆ. ಕೆಲಸ ಆದ್ಮೇಲೆ ಒಂದ್ಸಲ ಮನೆ ಸೇರುವಂತ ಒಂದು ಆತುರ ಎಲ್ಲರಲ್ಲಿ ಇರುತ್ತೆ. ಬಟ್ ಅದೇ ಈಗ ಆಗಿದೆ, ಮುಂದಕ್ಕೆ ಇನ್ಯಾರು ಫಾಲೋ ಮಾಡೋದು ಬೇಡ ಅನ್ನುವಂಥದ್ದೇ ನಮ್ದು. ಅದು ಬೇರೆಯವ್ರಿಗೆ ಮಾತ್ರ, ಇದು ನಮಗೂ ಕೂಡ ಒಂದು ಪಾಠ. ಕರೆಕ್ಟ್ 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 ಅಲ್ವಾ? ಎಸ್ ಎಸ್ ಸರ್. ಓಕೆ ಸರ್, ತಾವು ಕೂಡ ಈಗ ಕಾರ್ಯಕ್ರಮದಲ್ಲಿ ಇದ್ದೀರಿ, ಅದರ ನಡುವೆ ನಾನು ಇನ್ನೊಂದು ಹೇಳೋದು, ಎಲ್ಲರೂ ಇವೆಂಟ್ ಮಾಡಿಸ್ತಾರೆ ನಮ್ಮ ಹತ್ರ, ನಮ್ಮನ್ನ ಬರೀ ಕೆಲಸಗಾರರಾಗಿ ನೋಡ್ದೆ ನಾವು ಕೂಡ ಮನೆಯ ಒಂದು ಭಾಗವಾಗಿ ಎತ್ಕೊಂಡು ಕೆಲಸ ಮಾಡ್ತೀವಿ. ನಮ್ಮನ್ನ ಕೂಡ ಅವರ ಮನೆಯ ತರ ನೋಡಿಕೊಂಡು ಒಂದ್ ಸ್ವಲ್ಪ ಲೇಟ್ ಆದಾಗ ಅವ್ರನ್ನ ಕ್ಷಮಿಸುವಂತದ್ದು, ಅವರಿಂದ ಯಾವ್ದೋ ಒಂದು ವಿಚಾರ ಮರ್ತು ಹೋದಾಗ ಓಕೆ ಸರಿ ಅಂದ್ರೆ ಬೇಕು ಅಂತ ಯಾರು ಯಾವುದೇ ಕೆಲಸವನ್ನ ಹಾಳು ಮಾಡೋದು ಮನ್ಸಿರೋದಿಲ್ಲ, ಯಾವ್ದೇ ಇವೆಂಟ್ ನ ಹಾಳು ಮಾಡುವಂತ ಮನ್ಸಿರಲ್ಲ. ಯಾವತ್ತೂ ಒಂದ್ ಕಡೆ ಏನೋ ಬಿಟ್ಟು ಹೋಗ್ಬೋದು ಸರ್. ಆದ್ರೆ ಅದ್ರ ಕಡೆಗೆ ಮದುವೆ ಮನೆಯವರಾಗಿರ್ಬೋದು ಯಾರು ಆಗಿರ್ಬೋದು ಒಂದು ಯೋಚನೆ ಮಾಡ್ಬೇಕು, ಇವರೆಲ್ಲರೂ ನಮ್ಮ ಮನೆಯ ಕೆಲಸವನ್ನ ಮಾಡಿ ಹೋಗ್ತಾ ಇದ್ದಾರೆ ಅಂತ. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಎಸ್ ಸರ್, ಎಸ್ ಸರ್. ಇದೊಂದು ಮಾತು ನಾನು ಇವೆಂಟ್ ಪರವಾಗಿ ಹೇಳ್ತೀನಿ. ಮತ್ತೆ ಎಲ್ಲರೂ ಅಭಿ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸಿ ಅಂತ ಕೇಳ್ಕೊಳ್ತೀನಿ. ಅವನೆಲ್ಲ ಇದ್ರು ಕೂಡ ಅವ್ನ್ ನಗ್ತಾ ಇರ್ಬೇಕಷ್ಟೇ. ಅವ್ನ ಮುಖ ಎಲ್ಲರೂ ನೋಡಿದಿರ, ನಗು ಮುಖ. ಆ ನಗು ಮುಖ ಹಾಗೆ ಇನ್ನೂ ನಗ್ತಾ ಇರ್ಲಿ ಅಂತ ನಾವು ಆಶಿಸ್ತೀವಿ ಅಲ್ವಾ? ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಇದು ಅನುರಾಗ್ ಅವರು.
RJ ಅನುರ್ ಅವರು, ಯಾಕಂದರೆ ಅವರು ಕೂಡ ಅವ್ರ ಜೊತೆ ಭಾಳಷ್ಟು ಈವೆಂಟ್ಸ್ಗಳನ್ನು ಮಾಡಿರುವಂತಹ ನಿರೂಪಕರು. ಇವೆಲ್ಲದರ ಜೊತೆಗೆ ಅದೇ ಹೇಳೋದು, ಯಾಕಂದರೆ ಒಂದು ಕಡೆ ಸ್ಟ್ರೆಸ್ ಅನ್ನುವಂಥದ್ದು, ಜೊತೆಗೆ ನಿರಂತರವಾಗಿರುವಂಥ ಕೆಲಸ ಕಾರ್ಯಗಳು. ನಾನು ಕಾಪುನಲ್ಲಿ ನಡೆದಿರುವಂತಹ ಒಂದು ಇನ್ಫಾರ್ಮೇಷನನ್ನು ಒಂದು ಅಲ್ಲಿ ಆಗಿರುವಂತಹ ಘಟನೆ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಬನ್ನಿ. ಅಲ್ಲೂ ಕೂಡ ಇದೇ ರೀತಿ ನಿರಂತರವಾಗಿರುವಂತಹ ಒಂದು ಕೆಲಸಗಳಿಂದ ಅಲ್ಲಿ ಆಗಿರುವಂತಹ ಒಂದು ರಸ್ತೆ ಅಪಘಾತ. ಎಸ್, ಕಾಪುವಿನಲ್ಲಿ ಡೆಕೋರೇಷನ್ ಟೆಂಪೋ ಬಗುಚಿ 5 ಜೀವಾಂತ್ಯ, 7 ಮಂದಿಗೆ ತೀವ್ರ ಗಾಯ. ಭೀಕರ ರಸ್ತೆ ಅಪಘಾತದಲ್ಲಿ ಗೂಡ್ಸ್ ಟೆಂಪೋ ಮಗುಚಿ ಬಿದ್ದು 5 ದಾರುಣ ಅಂತ್ಯ ಕಂಡ ಘಟನೆ ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯ ಉಳಿಯಾರಗೋಳಿ ಗ್ರಾಮದ ಕೋತಲ್ಕಟ್ಟೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಡಿಸೆಂಬರ್ 1ರ ಭಾನುವಾರ ಸಂಜೆ ವೇಳೆ ಸಂಭವಿಸಿತು. ಕೊನೆಯುಸಿರೆಳೆದವರು ಉತ್ತರ ಭಾರತದ ಕಾರ್ಮಿಕರು ಎಂದು ಗೊತ್ತಾಗಿತ್ತು. ಇನ್ನು 7 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮದುವೆ ಸಮಾರಂಭಗಳಿಗೆ ಡೆಕೋರೇಷನ್ ಸಂಬಂಧಿಸಿದ ಕಬ್ಬಿಣದ ಸಲಕರಣೆಗಳನ್ನು ಸಾಗಿಸುತ್ತಿದ್ದ ಗೂಡ್ಸ್ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿ ಪಲ್ಟಿಯಾಗಿ ಬಿದ್ದಿತ್ತು. ಅಸ್ಸಾಂ ರಾಜ್ಯದ ಪಪ್ಪು ರವಿದಾಸ್, ಹರೀಶ್, ತ್ರಿಪುರಾದ ಗಪುನಾಥ್, ಪಶ್ಚಿಮ ಬಂಗಾಳ ರಾಜ್ಯದ ಕಮಲ್, ಸಮರೇಶ್ ಮೃತಪಟ್ಟವರು. ಗಾಯಾಳುಗಳಾದ ಚಾಲಕ ಕೋತಲ್ಕಟ್ಟೆಯ ರಂಜಿತ್ ಅಮೀನ್, ಅಸ್ಸಾಂ ರಾಜ್ಯದ ಗಣೇಶ್ ಬಹದ್ದೂರ್ ರಾಯ್, ಸುಬೋಬೇರಾ, ಪಶ್ಚಿಮ ಬಂಗಾಳದ ಪ್ರಭಾಸ್ ರಾಯ್, ಗೋಪಾಲ ಭೌಮಿಕ್, ಸೂರಜ್ ದುಲಾಯಿ, ಸುಬ್ರಾದೋ ಎಂಬವರು ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಲಸೆ ಕಾರ್ಮಿಕರೆಲ್ಲರೂ ಕಾಪುವಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದಾರೆ. ಮಜೂರಿನ ಪ್ರಸನ್ನ ಶೆಟ್ಟಿಗೆ ಸೇರಿದ ಮದುವೆ ಡೆಕೋರೇಷನ್ ಈವೆಂಟ್. ಮಜೂರಿನಿಂದ ಮಲ್ಪೆ ಕಡೆಕಾರಿಗೆ ಟೆಂಪೋದಲ್ಲಿ ಸಾಗಾಟ. ಮಜೂರಿನ ಪ್ರಸನ್ನ ಶೆಟ್ಟಿ ಎಂಬುವರಿಗೆ ಸೇರಿದ ಮದುವೆ ಡೆಕೋರೇಷನ್ಗೆ ಸಂಬಂಧಿಸಿದ ಸಲಕರಣೆಗಳನ್ನು ಮಜೂರಿನಿಂದ ಮಲ್ಪೆ ಕಡೆಕಾರ್ಗೆ ಟೆಂಪೋದಲ್ಲಿ ಸಾಗಾಟ ಮಾಡಲಾಗ್ತಿತ್ತು. ಕಡೆಕಾರ್ನ ರೆಸಾರ್ಟ್ನಲ್ಲಿ ಮದುವೆ ಆರತಕ್ಷತೆ ಕಾರ್ಯಕ್ರಮಕ್ಕೆ ಈ ಸೊತ್ತುಗಳನ್ನು ಸಾಗಾಟ ಮಾಡಲಾಗ್ತಿತ್ತು. ಬಸ್ ಅನ್ನ ಓವರ್ಟೇಕ್ ಮಾಡಿದ್ದೇ ದುರಂತಕ್ಕೆ ಕಾರಣ. ದಾರಿ ಮಧ್ಯೆ ಚಾಲಕ ಎದುರಿನಲ್ಲಿ ಹೋಗುತ್ತಿದ್ದ ಬಸ್ ಅನ್ನ ಓವರ್ಟೇಕ್ ಮಾಡಿ ಮುಂದೆ ಸಾಗಿದ್ದು, ಈ ವೇಳೆ ನಿಯಂತ್ರಣ ತಪ್ಪಿದ ಟೆಂಪೋ ರಸ್ತೆಯ ಎಡಬದಿಯ ಡಿವೈಡರ್ ಮೇಲೆ ಹತ್ತಿ ಇನ್ನೊಂದು ಬದಿಯ ಸರ್ವಿಸ್ ರಸ್ತೆಯಲ್ಲಿ ಹೋಗಿ ಪಲ್ಟಿಯಾಗಿತ್ತು. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಲಾಲಾಜಿ ಆರ್ಮೆಂಡನ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಸಹಿತ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದರು. ಕೋತಲ್ಕಟ್ಟೆಯಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡರಿಯದ ಕೇಳದ ರೀತಿಯಲ್ಲಿ ದೊಡ್ಡ ಅಪಘಾತ ಆಗಿದೆ. ದುರ್ದೈವ ಅಂತ ಹೇಳಿದರೆ 5 ಜನ ಸಾವನ್ನಪ್ಪಿದ್ದಾರೆ. ಭಾಳ ದುಃಖದ ಸಂಗತಿ, ಬೇಸರ ಸಂಗತಿ. ಹೊರ ರಾಜ್ಯದಿಂದ ಇಲ್ಲಿಗೆ ಹೊಟ್ಟೆಪಾಡಿಗೆ ಬಂದಂಥ ಜನ, ಡ್ರೈವರು ನಮ್ಮ ಲೋಕಲ್ ಅವರು ರಂಜಿತ್ ಪೂಜಾರಿ ಅಂತೇಳಿ ನಮ್ಮ ಅಲ್ಲಿ ಕೋತಲ್ಕಟ್ಟೆಯವರು, ಅವರು ಡ್ರೈವ್ ಮಾಡ್ತಿದ್ರು. ಮಾತಾಡ್ತಿದ್ದಾರೆ, ಬಟ್ ಆದರೂ ಇನ್ನು 48 ಗಂಟೆ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ 5 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂಥವರು ಒಂದು 2-3 ಜನ ಡಾಕ್ಟರ್ ಹತ್ರ ಮಾತಾಡಿದೆ, ಔಟ್ ಆಫ್ ಡೇಂಜರ್, ಆದರೂ ಒಂದು 24 ಗಂಟೆ 48 ಗಂಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾನೊಂದು ಇಬ್ಬರಿಗೆ ಮಾತಾಡಿದೆ, ದೇ ಆರ್ ಆಲ್ ಫ್ರಮ್ ವೆಸ್ಟ್ ಬೆಂಗಾಲ್ ಅಂತ ಹೇಳಿದರು. ಹೀಗೆ ಇದು ಏನಾಗುತ್ತೆ, ಬೆಳಿಗ್ಗೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಉಡುಪಿ ಪೇಟೆಗೆ ಅಥವಾ ಕಾಪಿ ಪೇಟೆಗೆ ಬಂದಾಗ ಬೆಳಿಗ್ಗೆ ಒಂದು ಕಡೆ ಅವ್ರು ಕಾಯ್ತಾ ಇರ್ತಾರೆ. ನಾವು ಅವ್ರನ್ನ ಕೆಲಸಕ್ಕೆ 8 ಜನ ಬೇಕು, 10 ಜನ ಬೇಕು, ನಮ್ಮ ವಾಹನ ಹತ್ತಾರೋ. ಹಾಗೆ ಹತ್ತಿದಂಥವರು ಬಹುಶಃ ಇವತ್ತು ಭಾಳ ತುಂಬ ನೋವು ತಂದಿರತಕ್ಕಂಥ ವಿಚಾರ. ಆ ಪ್ರದೇಶ ನೋಡಿದರೆ ಯಾವುದು ಅಪಘಾತ ಸ್ಪಾಟೇ ಅಲ್ಲ, ಯಾಕಂದರೆ ಲೆವೆಲ್ ರೋಡು ಮತ್ತು ಹೈವೇ. ಹಾಗಾಗಿ ಆಕಸ್ಮಿಕವಾಗಿ ಏನೋ ಅಡ್ಡ ಬಂದ ಅವರು ವಾಹನ ಚಲಾಯಿಸುವಾಗ ಅದು ನಿಯಂತ್ರಣ ತಪ್ಪಿ ಸರ್ವಿಸ್ ರೋಡ್ಗೆ ಕವಚಿ ಬಿದ್ದಿತ್ತು. ಅದರಲ್ಲಿದ್ದಂಥ ಕೂಲಿ ಕಾರ್ಮಿಕರು ಮತ್ತು ಒಳಗಿದ್ದವರು ಕೂಡ ಒಟ್ಟು 5 ಜನ ನಿಧನ ಆಗಿದ್ದಾರೆ. ಬಹುಶಃ ಒಂದು ಅಪಘಾತ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಾಪು ಭಾಗದಲ್ಲಿ ಇದು ದೊಡ್ಡ ಅಪಘಾತ. ಹಿಂದೆ ಮೂಳೂರಲ್ಲಿ, ಪಾಂಗಾಳದಲ್ಲಿ, ಬೇರೆ ಬೇರೆ ಕಡೆ 17 ಜನ ಅಪಘಾತ ಆದದ್ದನ್ನು ಕೂಡ ನಾನು ಶಾಸಕನಾಗಿದ್ದಾಗ ಅಥವಾ ಬೇರೆ ಸಂದರ್ಭ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ದೊಡ್ಡ ಅದೇ ಈಗ ದಿವಸ ಒಂದೊಂದು ಕಡೆ ಹೋಗ್ತಾರಂತೆ ಅವರು, ಆ ರೀತಿ ಹೇಳ್ತಾ ಇದ್ದಾರೆ. ಈಗ ಅವರ ಸಂಬಂಧಿಕರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವರಲ್ಲಿಂದ ಒಪ್ಪಿಗೆ ಕೊಟ್ಟ ಕೂಡಲೇ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ತದೆ.
ಪರಿಹಾರ ಈಗ ಅದು ಟೆಕ್ನಿಕಲ್ ಪಾಯಿಂಟ್ ಇದೆ, ಗೂಡ್ಸ್ ವೆಹಿಕಲ್ ಅದು ಹಿಂದಕ್ಕೆ ಪೂರ್ವವಾಗಿಲ್ಲ, ಎದುರು ಕಡೆ ಮಾತ್ರ ಇರಬೇಕು. ನೋಡಬೇಕು ಅದು ಯಾವ ರೀತಿ ಪೊಲೀಸ್ ರಿಪೋರ್ಟ್ ಅನ್ನುವಂಥ ರೀತಿಯಲ್ಲಿ. ಇದು ಕಾಪುವಿನಲ್ಲಿ ನಡೆದಿರುವಂತಹ ಒಂದು ಘಟನೆ, 10 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಬಸ್ಸನ್ನು ಓವರ್ಟೇಕ್ ಮಾಡಿದ್ದ ದುರಂತಕ್ಕೆ ಕಾರಣವಾಯಿತು ಅನ್ನುವಂತಹ ಮಾಹಿತಿ. ಇದರಲ್ಲಿ 5 ಜನರು ಜೀವಂತ್ಯವನ್ನ ಕಾಣ್ತಾರೆ, 7 ಜನರು ತೀವ್ರವಾಗಿ ಗಾಯಗೊಳ್ತಾರೆ. ಇದು ಹೀಗೆ ಅಂದರೆ ಇವೆಂಟ್ ಫೀಲ್ಡ್ ಈಗ ಸೀಸನ್ ಇದೆ ಹೌದು, ಆದರೆ ಈ ಒಂದು ಹರಿಬರಿಯಲ್ಲಿ ರಶ್ಶಲ್ಲಿ ಮಾಡುವಂಥ ಕೆಲಸಗಳ ಬಗ್ಗೆ ನಮಗೂ ಕೂಡ ನಮ್ಮ ಜೀವದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ಇರಲಿ, ಜಾಗೃತಿ ಇರಲಿ ಅನ್ನೋದು ಅಷ್ಟೇ ವಿಚಾರ. ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಖ್ಯಾತ ನಿರೂಪಕರು, ಜೊತೆಗೆ ಸಾಯಿ ಪ್ರೊಡಕ್ಷನ್ಸ್ ಇವೆಂಟ್ ಕಂಪನಿಯ ಮಾಲಕರು ಸಾಹಿಲ್ ರೈ ಅವರಿದ್ದಾರೆ. ಸಾಹಿಲ್ ರೈ ಅವರೇ ನಮಸ್ತೆ ಸರ್. ನಮಸ್ತೆ ಸರ್. ಸದ್ಯ ನಿನ್ನೆಯ ಬೆಳಿಗ್ಗೆ ನಮಗೆ ಕೇಳಿರುವಂತಹ ಸುದ್ದಿ, ಇಡೀ ಕರಾವಳಿ ಭಾಗಕ್ಕೆ ಬಹಳಷ್ಟು ನೋವು ತಂದಿರುವಂತಹ, ಬಹಳಷ್ಟು ಬೇಸರ ತಂದಿರುವಂತಹ ಸುದ್ದಿ. ಯಾಕಂದ್ರೆ 30 ವರ್ಷ ಪ್ರಾಯದ ಅಭಿಷೇಕ್ ಅವರು ಬದುಕಬೇಕಿತ್ತು, ಮತ್ತಷ್ಟು ಸಾಧನೆಯನ್ನ ಮಾಡಬೇಕಾಗಿತ್ತು. ಆದರೆ ಒಂದು ಅಕಾಲಿಕವಾಗಿರುವಂತಹ ಈ ಒಂದು ಮರಣ ಬಹಳಷ್ಟು ನೋವು ತಂದಿದೆ. ಯಾಕಿಷ್ಟು ಕ್ರೂರಿ ಆಗಿದೆ ನಮ್ಮ ವಿಧಿ ಅನ್ನೋದು ನಾವು ಪ್ರಶ್ನೆ ಮಾಡೋದು ಮತ್ತೆ ಮತ್ತೆ ಆಗ್ತಾ ಇದೆ. ಏನು ಹೇಳ್ತೀರಾ ಸಾಹಿಲ್ ಅವರೇ? ತಾವು ಅವ್ರ ಜೊತೆ ಬಹಳಷ್ಟು ಆಪ್ತರಾಗಿದ್ರು, ಗೆಳೆಯರಾಗಿದ್ರಿ, ತಾವು ಕೂಡ ಇವೆಂಟ್ ಕಂಪನಿಲಿ ಇದ್ದವರು, ಏನು ಹೇಳ್ತೀರಾ ಸಾಹಿಲ್ ಅವರೇ? ನಿತಿನ್ ಅವರೇ, ಎಲ್ಲ ಫೀಲ್ಡ್ ಅನ್ನ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅನ್ನುವಂಥದ್ದು ವೆಡ್ಡಿಂಗ್ ಸೀಸನ್ ಅನ್ನುವಂಥದ್ದು ಡೆಕೋರೇಟರ್ಸ್ ಆಗಿರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಗಳಾಗಿರ್ಬೋದು, ಕೇಟರಿಂಗ್ ಆಗಿರ್ಬೋದು, ಬೇರೆ ಬೇರೆ ಅಂಗಸಂಸ್ಥೆಗಳು ಅಂದ್ರೆ ಫೋಟೋಗ್ರಫಿ, ಇವೆಲ್ಲವೂ ಕೂಡ ಒಂದೇ ಫ್ಯಾಮಿಲಿಯಲ್ಲಿ ಬರುವಂತದ್ದು. ಯಾಕಂದ್ರೆ ಒಂದು ವೆಡ್ಡಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಇವರೆಲ್ಲ ಭಾಗಿಗಳಾಗಿರ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಫೀಲ್ಡ್ ಅನ್ನ ಕಂಪೇರ್ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲಾ ಮುಗ್ದು ಮನೆಗೆ ಹೋಗುವಂತಹ ಫೀಲ್ಡ್ ಅಂತ ಹೇಳಿದ್ರೆ ಅದೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್. ರಾತ್ರಿ ಆಗ್ತದೆ ಮುಗಿಯುವಾಗ ಎಲ್ಲ ಮುಗಿಸಿ ಎಲ್ಲ ತೆಗೆದು ಹೋಗ್ಬೇಕಾಗ್ತದೆ. ಪ್ರತಿಯೊಂದು ಹಾಲ್ನವರು ಕೂಡ, ಪ್ರತಿಯೊಂದು ವೆನ್ಯೂ ಅವರು ಕೂಡ, ಪ್ರತಿಯೊಂದು ಗ್ರೌಂಡ್ ಅವರು ಕೂಡ ಎಲ್ಲ ಅರ್ಜೆಂಟ್ ಮಾಡುವವರೇ ಇರೋದು. ಯಾಕಂದ್ರೆ ಬೇಗ ಮುಗಿಸಿ ನಾಳೆ ಇದೆ ಕಾರ್ಯಕ್ರಮ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನುವಂಥದ್ದು. ಕರೆಕ್ಟ್. ಅದ್ರದ್ದು ಆದಂತ ರೂಲ್ಸ್ ಗಳಿರ್ತವೆ, ಅದನ್ನ ನಾವು ಪಾಲಿಸಬೇಕಾಗತ್ತೆ. ಕರೆಕ್ಟ್. ಇಂಥ ಟೈಮಲ್ಲಿ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿ ಬರುವಾಗ ಮನೆ ಲೇಟ್ ಆಗ್ತದೆ, ತಾನೇ ಡ್ರೈವ್ ಮಾಡ್ಕೊಂಡು ಬರುವವರಿಗೆ ನಿದ್ದೆ ಬರುವಂತಹ ಸಾಧ್ಯತೆಗಳೆಲ್ಲ ಇರ್ತವೆ. ಮರುದಿವಸ ಬೆಳಗ್ಗೆ ಮತ್ತು ಬೇಗ ಹೋಗಿ ಕಾರ್ಯಕ್ರಮವನ್ನ ನಿಭಾಯಿಸುವಂತದ್ದು ಬೇಕಾಗ್ತದೆ ಅನ್ನುವಂಥದ್ದು. ಇವೆಲ್ಲವನ್ನ ನೋಡಿದ್ರೆ ಅಭಿಷೇಕ್ ಅಂತ ಅವ್ರ ಹೆಸರು, ಗೌಜಿ ಇವೆಂಟ್ಸ್ ಅನ್ನ 10 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅವರು. ಕೇಟರಿಂಗ್ ಆಗಿರ್ಬೋದು, ಮತ್ತೆ ಅದಾದ ನಂತರ ಇವೆಂಟ್ ಕಂಪನಿ ಆಗಿರ್ಬೋದು, ಇವನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿ ಬರ್ತಾ ಇದ್ರು. ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಅವರು ಆ ಕಡೆ ಬೆಂಗಳೂರಿಂದ ಹಿಡಿದು ಈ ಕಡೆ ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ ತುಂಬಾ ಕಡೆಯಲ್ಲಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಿದ್ರು. ಗೌಜಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಅವ್ರ ಕಂಪನಿಯ ಬಗ್ಗೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅನ್ನುವಾಗೆ ತುಂಬಾ ಕಾರ್ಯಕ್ರಮದಲ್ಲಿ ಬಿಸಿ ಇದ್ರು ಅವ್ರು. ಯಾಕಂದ್ರೆ ನೀವು ನೋಡ್ತಾ ಇದ್ರೆ ಪ್ರತಿ ಸತ್ಯವೂ ಕೂಡ ಈ ಈವೆಂಟ್ ಸೀಸನ್ ಅಂತ ಬಂದ್ರೆ ಸೀಸನ್ ಅಲ್ಲಿ ಎಲ್ಲರೂ ಬಿಸಿಯೇ, ಒಂದು ಮುಷ್ಟಿ ಜಾಸ್ತಿ ಅಂದ್ರೆ ಗೌಜಿ ಅವ್ರು ಬಿಸಿ ಇರ್ತಾ ಇದ್ರು. ಯಾಕಂದ್ರೆ ತುಂಬಾ ಕಾರ್ಯಕ್ರಮಗಳು ಇದ್ದಿದ್ವು ಅವರಿಗೆ. ಹಾಗೆ ಅಭಿಷೇಕ್ ಅವರು ಅದನ್ನ ನಡೆಸ್ತಿದ್ದಂತಹ ಕಾರಣ ಅವರಿಗೆ ಒಂಚೂರು ಈ ವಿಷಯದಲ್ಲಿ ರಾತ್ರಿ ಬರುವಾಗ ನಿದ್ದೆ ಬಂತು ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. 2:30 ಗಂಟೆಗೆ ನಮ್ ಕಾಲ್ ಬಂತು, ಒಂದು 3 ಗಂಟೆ ಆಗುವಾಗ. ನಾವೆಲ್ಲ ಮುಖದಲ್ಲಿರುವಂತಹ ಶ್ರೀನಿವಾಸ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಡಾಕ್ಟರ್ಸ್ ಅವ್ರು ಹೇಳಿರೋ ಪ್ರಕಾರ ಅದು ನೋಡುವಾಗ ನೀವು ಮುಖದಲ್ಲಿ ಆಗಿರ್ಲಿ ಯಾವುದೇ ಗಾಯಗಳಿರ್ಲಿಲ್ಲ. ಡಾಕ್ಟರ್ಸ್ ಅವ್ರು ಹೇಳಿರೋ ಪ್ರಕಾರ ಅದು ಸ್ಪಾಟ್ ಇತ್ತು ಅಂತ ಹೇಳಿ. ನೀವು ಕಾರನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ, ಅದಷ್ಟು ತೀವ್ರವಾಗಿ ಎಲೆಕ್ಟ್ರಿಕ್ ಪೋಲಿಗೆ ಹೊಡೆದು, ಆಮೇಲೆ ತೆಂಗಿನ ಮರಕ್ಕೆ ಹೊಡೆದು, ಆಮೇಲೆ ಎಷ್ಟೋ ದೂರ ಹೋಗಿ ಅದು ಒಂದು ಫೀಲ್ಡ್ ಅಲ್ಲಿ ಬಿದ್ದಿತ್ತು. ಆಮೇಲೆ ಅವ್ರ ಹಿಂದ್ಗಡೆ ಅವರ ಸಹೋದರರೆಲ್ಲಿದ್ರು, ಫ್ರೆಂಡ್ಸ್, ಬ್ರದರ್ ಅವರೆಲ್ಲ ಅವರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ ಆಯ್ತು. ಇಮಿಡಿಯೇಟ್ಲಿ ಅದು ಡಾಕ್ಟರ್ಸ್ ಅವ್ರು ಡಿಕ್ಲೇರ್ ಮಾಡಿದ್ರು ಅದು ಸ್ಪಾಟ್ ಆಗಿದೆ ಅಂತ ಹೇಳಿ. ಆಮೇಲೆ 5:30, 6 ಗಂಟೆ ತನಕ ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ವಿ. ಅವರ ತಂದೆಯವರು, ಅವ್ರ ತಮ್ಮ, ಇವರೆಲ್ಲರೂ ನೋಡಿದ್ರೆ ಪಾಪ. ಆಮೇಲೆ ಅವ್ರನ್ನ ಮನೆಗೆ ಕಳಿಸಿ ಮರುದಿವಸ ಬೆಳಿಗ್ಗೆ 9 ಗಂಟೆಗೆ ಅದು ಎಜೆಗೆ ಅದನ್ನ ತಂದ್ರು. ಎಜೆಗೆ ತಂದ ನಂತರ ಅವರನ್ನ ಮನೆಯಲ್ಲಿ ಎಲ್ಲ ವಿಧಾನಗಳನ್ನೆಲ್ಲ ಮುಗಿಸಿ ಸುಮಾರು 4 ಗಂಟೆ ಅಂದಾಜಿಗೆ ನಮ್ಮ ಶಕ್ತಿನಗರದಲ್ಲಿರುವಂತ
ಜಾಗದಲ್ಲಿ ಅವರನ್ನ ಕಡೆಯ ಅಂತ್ಯ ಸಂಸ್ಕಾರ ಮಾಡ್ಬೇಕಾಯ್ತು. ಇದು ಪರಿಸ್ಥಿತಿ. ಇದರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲರ ಫೀಲ್ಡ್ ಅಲ್ಲೂ ಕಷ್ಟ ಇದೆ. ಆದ್ರೆ ಈ ಸೀಸನ್ ಅಂತ ಬರುವಾಗ ನಿದ್ದೆ, ಕಷ್ಟಪಟ್ಟು ಕೆಲಸ ಮಾಡುವವರು ಇವೆಲ್ಲ ನೋಡ್ತಿದ್ರೆ ಯುವಕರಿಗೆ ಒಂಚೂರು ಆಸಕ್ತಿ ಜಾಸ್ತಿ. ಯಾಕಂದ್ರೆ ಮೈ, ಜೀವ ಇದೆಲ್ಲ ಅದ್ರಲ್ಲಿ ಹೊಂದ್ಕೊಂಡು ಹೋಗ್ತದೆ ನೋಡಿ. ಹೌದು, ಕರೆಕ್ಟ್. ಹೌದು, ನಿದ್ದೆ ಜಾಸ್ತಿ ಬೇಕು ಅಂತ ಇರೋದಿಲ್ಲ, ಇವೆಲ್ಲ ಇರುತ್ತೆ ಅವರಿಗೆ. ಆದ್ರೆ ರಾತ್ರಿ 2 ಗಂಟೆ 3 ಗಂಟೆ ಅಂತ ಹೇಳಿದ್ರೆ ಎಂತವರೆಗೂ ಕೂಡ ನಿದ್ದೆ ಬರುವಂತಹ ಒಂದು ಟೈಮ್ ಅದು. ಮಧ್ಯಮ ರಾತ್ರಿ ಅಂತ ನಾವು ಅದನ್ನ ಕರಿತೀವಿ. ಆ 3 ಗಂಟೆಯಿಂದ 6 ಗಂಟೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ನೀವು ಆಯುರ್ವೇದದಲ್ಲಿ ನೋಡಿದ್ರೆ ಅದೆಲ್ಲ ಅದ್ರ ಬಗ್ಗೆ ತುಂಬಾ ಮಾತುಗಳಿವೆ. ಹಾಗಾಗಿ ಆ ಫೀಲ್ಡ್ ಅನ್ನ ಮುಗಿಸಿ, ಕಾಪುವಿನಲ್ಲಿರುವಂತಹ ಸಾಯಿರಾಧದಲ್ಲಿ ಈವೆಂಟ್ ಅನ್ನ ಮುಗಿಸಿ ಅವ್ರು ಬರ್ತಾ ಇದ್ರು ಅಂತ ಕೇಳ್ಪಟ್ವಿ ನಾವು. ಪಡುಬಿದ್ರಿ ಹತ್ರ ಈ ತರ ಆಯ್ತು. ಏನು ಅಂತಿಲ್ಲ, ಆದ್ರೆ ಒಂದು ವಿಧಿ ಬರಹ ಅಂತ ಹೇಳ್ಬೋದ. ಕರೆಕ್ಟ್. ಅಲ್ಲ, ಈ ಒಂದು ಬಿಡುವಿರದಂತಹ ಒಂದು ಕೆಲಸ ಕಾರ್ಯಗಳು ಈ ರೀತಿ ಲೇಟ್ ನೈಟ್ ಅಲ್ಲಿ ಕಾರ್ ಡ್ರೈವ್ ಮಾಡಿದಾಗ, ಯಾಕಂದ್ರೆ ಇಂಥದ್ದೇ ಒಂದು ಅಪಘಾತವು ಕೂಡ 10 ದಿನಗಳ ಗ್ಯಾಪ್ ಅಲ್ಲಿ ಕಾಪುವಿನಲ್ಲಿ ನಡೆದಿತ್ತು. 5 ಜನರು ಡೆಕೋರೇಷನ್ ಕೆಲಸ ಮಾಡೋರು ಸಾವನ್ನಪ್ತಾರೆ. ಈ ಹಿಂದೆ ನಾವುಗಳು 1 ವರ್ಷದ ಹಿಂದೆ ನೋಡಿರ್ಬೋದು, ಈ ಯಕ್ಷಗಾನ ಕಲಾವಿದರು ಕೂಡ ಯಾವ ರೀತಿ ಅಂತ ಒಂದು ಮೇಳ ಆಗಿ ಮತ್ತೊಂದು ಕಡೆಗೆ ಹೋದಾಗ ಅಥವಾ ಕೆಲಸದಿಂದ ಮೇಳಕ್ಕೆ ಹೋದಾಗ ಅಲ್ಲೂ ಕೂಡ ರಾತ್ರಿಯಿಂದ ಬೆಳಿಗ್ಗೆ ಯಕ್ಷ ಮೇಳ, ದೆನ್ ಆಫ್ಟರ್ ದಟ್ ಕೆಲಸ, ದೈನಂದಿನ ಕೆಲಸ, ತದನಂತರ ಎಗೇನ್ ಮೇಳ. ಇಂಥ ರಂಗಭೂಮಿ ಕಲಾವಿದರು, ಯಕ್ಷಗಾನ ಕಲಾವಿದರು ಕಳೆದ ಬಾರಿ ಸಾವನ್ನಪ್ಪ ನಾವು ನೋಡಿದೀವಿ. ಏನ್ ಹೇಳ್ತೀರಿ, ಈ ಒಂದು ಬಿಡುವಿರದಂತಹ ಕೆಲಸಗಳು, ಐ ಮೀನ್ ಸೀಸನ್, ಜಸ್ಟ್ ಸೀಸನ್, ಬಟ್ ಸ್ಟಿಲ್ ಬಿಡುವಿರದಂತಹ ಕೆಲಸ ಇಂತಹ ಅಪಘಾತಗಳಿಗೆ ಕಾರಣವಾಗ್ತದೆ. ಏನ್ ಹೇಳ್ತೀರಿ? ಸೀಸನ್ ಅಂತ ನೋಡಿದ್ರೆ ಡಿಸೆಂಬರ್ 31 ನಮ್ಗೆ ಸೀಸನ್ ಅಂತ ಇರ್ತದೆ. ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ 12-13 ತಾರೀಕು ನಂತರ ಮೌಢ್ಯ. ಹಾಗಾಗಿ ಆ 20 ದಿವಸದ ವೆಡ್ಡಿಂಗ್ ಎಲ್ಲವೂ ಕೂಡ ಡಿಸೆಂಬರ್ 1st ವೀಕ್ ಬಂದಿದೆ. ಅಂದ್ರೆ ಯಾರಿಗೆ 1 ತಿಂಗಳ ಕೆಲಸ ಅದೆಲ್ಲ 10 ದಿವಸದೊಳಗೆ ಮುಗ್ದಿದೆ. ಕರೆಕ್ಟ್. ಒಬ್ಬೊಬ್ಬರಿಗೆ 4 ಕೆಲಸ ಮಾಡುವಂತ ಪರಿಸ್ಥಿತಿ. ಹಾಗಾಗಿರುವಾಗ ಇದು ಒಂಚೂರು ಅದು ಹೆಕ್ಟಿಕ್ ಜಾಬ್ ಆಗಿ, ಒಂಚೂರು ಸ್ಟ್ರೆಸ್ ಆಗಿ, ನಿದ್ದೆ ಇಲ್ಲದೆ ಇವೆಲ್ಲವೂ ಪರಿಸ್ಥಿತಿ ಆಗಿರ್ಬೋದು ಅಂತ ನಾವು ಭಾವಿಸ್ತೀವಿ. ಮೊನ್ನೆ ಕಾಪುನಲ್ಲಿ ನಡೆದಂತಹ ಘಟನೆ ಕೂಡ ಹಾಗೆ. 4 ಕಡೆ ಕಾರ್ಯಕ್ರಮವನ್ನ ನಡೆಸಬೇಕು ನೋಡಿ. ಪ್ರತಿಯೊಬ್ಬರಿಗೂ ಏನಿರುತ್ತೆ ಗೊತ್ತಾ, ನಿಮ್ ನಿದ್ದೆ ಇಲ್ವಾ ಅಥವಾ ಸೀಸನ್ ಅಂತ ಕೇಳೋದಿಲ್ಲ ಅವರಿಗೆ. ಅವರ ಜೀವನದ ಒಮ್ಮೆ ಬರುವಂತಹ ಘಟನೆ ಇವೆಲ್ಲ. ಹೌದಪ್ಪ. ಮದುವೆ, ಸಂಗೀತ ಇವೆಲ್ಲವೂ ಕೂಡ. ಹಾಗೆ ಆ ಪರ್ಫೆಕ್ಷನ್ ಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಅದು ಅವ್ರು ಮಾಡ್ಬೇಕಾಗಿರೋದು ಕೂಡ ಹೌದು. ಕರೆಕ್ಟ್. ನಾವು ಪ್ರೊಫೆಷನಲ್ ಆಗಿ ಇದನ್ನ ತಗೊಂಡಾಗ ಪ್ರೊಫೆಷನ್ ಆಗಿ ಅದನ್ನ ಮುಂದುವರಿಸಲೇಬೇಕಾಗುತ್ತೆ. ಹೌದು. ಹಾಗೆ ಅವೆಲ್ಲವನ್ನು ನೋಡುವಾಗ ಒಂಚೂರು ಜಾಸ್ತಿ ಕಷ್ಟಪಡುವವರು ಅಂತ ಹೇಳಿದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಎಲ್ಲ ಮುಗಿಸಿ ಹೋಗ್ಬೇಕಲ್ಲ. ನೋಡಿ, ಅವ್ರು 2-3 ಗಂಟೆ ಆಗ್ತದೆ ಎಲ್ಲ ತೆಗ್ದು ಎಲ್ಲ ಹೋಗುವ ತನಕ ಕಾದು ಮತ್ತೆ ಅವ್ರು ಬರ್ಬೇಕಾಗ್ತದೆ. ಸಮಸ್ಯೆಗಳೆಲ್ಲ ಬರ್ತದೆ. ನಿಜ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ನಮ್ಮ ಕೂಡ್ಲಕ್ಕೆ ವಿಶೇಷವಾಗಿರುವ ಧನ್ಯವಾದಗಳು. ಕಾಳಜಿಯನ್ನು ವಹಿಸಿ ಇಂಥ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೀರಿ ನೀವು. ತುಂಬಾ ಜನರಿಗೆ ಇದು ಪಾಠವಾಗ್ತದೆ. ತುಂಬಾ ಜನರಿಗೆ ಇದೊಂದು ರೀತಿಯ ಮಾರ್ಗದರ್ಶನ ಕೂಡ ಆಗ್ತದೆ. ತುಂಬಾ ಜನರಿಗೆ ಯಾವ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆಯಲ್ಲೂ ಕೂಡ ಒಂಚೂರು ಚಿಂತನೆ ಸಿಕ್ಕಿದಾಗ ಆಗತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಇದು ಸಾಹಿಲ್ ರೈ ಅವರು, ಖ್ಯಾತ ನಿರೂಪಕರು, ಜೊತೆಗೆ ಅವರು ಕೂಡ ಸಾಯಿ ಪ್ರೊಡಕ್ಷನ್ಸ್ ಕಂಪನಿಯ ಓನರ್, ಮಾಲಕರು. ಯಾಕಂದರೆ ಈ ಇವೆಂಟ್ ಸಂದರ್ಭಗಳಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ಆಗುತ್ತೆ, ಇಷ್ಟು ಸ್ಟ್ರೆಸ್ ಇದೆ ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ಇಷ್ಟು ಹೊತ್ತು ನಾವು ಈ ಒಂದು ವಿಚಾರದ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇಂದು ಕಾರ್ಯಕ್ರಮ ಮಾಡಿರುವಂಥದ್ದು 1 ಗಂಟೆಗಳ ಕಾಲ. ಯಾಕಂದರೆ ಇಲ್ಲಿ ಸುಮಿತ್ ಶೆಟ್ಟಿ ಅನ್ನುವಂತಹ ಒಬ್ಬ ಮೆಸೇಜ್ ಮಾಡಿದ್ದಾನೆ, ನಾನ್ಸೆನ್ಸ್ ಆಗಿರುವಂಥ ಮೆಸೇಜ್ ಮಾಡಿದ್ದಾನೆ. ಬಹುಶಃ ಆತನಿಗೆ ಏನಾಗಿದೆ ಅನ್ನುವಂಥದ್ದು ಜ್ಞಾನವೇ ಇಲ್ಲ, ಆತನಿಗೆ ಕರುಣೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ದು ನಾನು 100ಕ್ಕೆ 100 ಹೇಳ್ತೀನಿ. ನಾವು ಈ ಒಂದು ವಿಚಾರವನ್ನು ಯಾಕಿಲ್ಲಿ ಮಾತಾಡ್ತಿದ್ದೀನಿ ಅಂತ ಬಂದಾಗ, ನಿನ್ನೆಯ ಬೆಳಗ್ಗಿನ ದಿನ ಅಭಿಯವರನ್ನು ನಾನು ಕೂಡ ನೋಡಿದೆ, ನನಗೂ ಕೂಡ ಬಲ್ಲವರಾಗಿದ್ದಾರೆ. ಬೆಳಗ್ಗಿನ ದಿನ ಈ ಒಂದು ವಿಚಾರವನ್ನು ಕೇಳಿದಾಗ ಎಷ್ಟು ನೋವಾಗಿತ್ತು ಅಂತ ಹೇಳಿ ನಮ್ಗಳಿಗೆ ಗೊತ್ತು. ನಿನ್ನಂತ ಸುಮಿತ್ ಶೆಟ್ಟರ್ ಅಂತ ಜನರಿಗೆಲ್ಲ, ನಿನ್ನ ಸುಮಿತ್ರನಂತ ಜನರಿಗೆಲ್ಲ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ಅಥವಾ ಈ ಒಂದು ವಿಚಾರವನ್ನು ನಾವು ಮಾತಾಡ್ತಿರೋ ರೀಸನೇ ಇಷ್ಟೇ. ಏನಂತ ಹೇಳಿದ್ರೆ, ಸಾವಾಗಿದೆ. ಸಾವು ನಮ್ಮ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ. ದೇವರು ಅವರು ಯಾವ ರೀತಿ ಆಟ ಆಡಿಸ್ತಾರೆ ಅಲ್ಲಿನ ತನಕ ನಾವು ಆಟ ಆಡಬೇಕು. ಬದುಕು ಅನ್ನೋದು ಏನಿದೆ ಕೂಡ ನೀರಿನ ಮೇಲಿನ ಗುಳ್ಳೆ. ಆದರೆ
ಈ ರೀತಿ ನಾವು ರಸ್ತೆಯಲ್ಲಿ ರಾತ್ರಿ ಹೊತ್ತು ಡ್ರೈವ್ ಮಾಡ್ತಾ ಹೋದಾಗ, ನನಗೂ ಕೂಡ ನಿನ್ನೆ ನಾನು ರಾತ್ರಿ ಹೊತ್ತು ಬೇರೆ ಕಡೆ ಡ್ರೈವ್ ಮಾಡ್ತಾ ಹೋದಾಗ ಇದೇ ತಲೆಯಲ್ಲಿ ಬರ್ತಾ ಇತ್ತು. ಅಂದರೆ ನಿದ್ರೆಯೂ ಕೂಡ ಬರುತ್ತೆ, ಯಾಕಂದರೆ ಬೆಳಿಗ್ಗೆ ಬೇಗ ಇದ್ದರೆ, ಹೋಗುವಾಗ ಕೆಲಸಗಳು ಜಾಸ್ತಿ ಇದ್ದರೆ ನಿದ್ರೆ ಬರುತ್ತೆ ಡ್ರೈವಲ್ಲಿ. ಸೊ ಅಟ್ ಎ ಟೈಮಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಏನೋ ಆಗಿ ಹೋದಾಗ ಇಂತಹ ಘಟನೆಗಳು ನಡೆಯುತ್ತೆ. ನಿಮಗೆ ಕನ್ಸರ್ನ್ ಇಲ್ಲದೇ ಇರಬಹುದು, ಆದರೆ ನಮ್ಗಳಿಗೆ ಗೊತ್ತಿದ್ದವರಿಗೆ, ಕಳೆದುಕೊಂಡವರಿಗೆ ನೋವಾಗುತ್ತೆ. ಇವೆಲ್ಲದರ ಜೊತೆಗೆ ಕಳೆದ ವರ್ಷ ಯಕ್ಷಗಾನ ಕಲಾವಿದರು, ರಂಗಭೂಮಿ ಕಲಾವಿದರು, ಇದೇ ರೀತಿ ಬಹಳಷ್ಟು ಜನರು ಬಿಡುವಿಲ್ಲದ ರೀತಿಯಲ್ಲಿ ಯಕ್ಷಗಾನಕ್ಕೆ ಹೋದಾಗ ಅಥವಾ ಬಿಡುವಿಲ್ಲದ ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ, ಅವರುಗಳಿಗೆ ರೆಸ್ಟ್ ಮಾಡಲಿಕ್ಕೆ, ನಿದ್ರೆ ಮಾಡಲಿಕ್ಕೆ ಟೈಮ್ ಇಲ್ಲದೆ ಹೋದಾಗ, ಮೇಳದಿಂದ ಅವರ ದೈನಂದಿನ ಕೆಲಸ ಕಾರ್ಯಗಳಿಂದ ಮೇಳಕ್ಕೆ ಅವರು ಹೋದಾಗ, ರಂಗಭೂಮಿ ಕಲಾವಿದರು ಇದೇ ರೀತಿ ರಾತ್ರಿಯಿಂದ ಬೆಳಿಗ್ಗೆ ತನಕ ಕೆಲಸ ಮಾಡಿದಾಗ, ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಇನ್ನೊಂದ್ ಕಡೆ ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ರು. ಬಹಳಷ್ಟು ಘಟನೆಗಳನ್ನ ನಾನೇ ಇಲ್ಲೇ ಕೂತ್ಕೊಂಡು ನಾನು ಮಾತಾಡ್ತಿದ್ದೆ. ಅಂದ್ರೆ ಅವೇರ್ನೆಸ್ ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಇವತ್ತು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ನಾಳೆ ಡ್ರೈವ್ ಮಾಡುವಂತ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಾವು, ಅಥವಾ ಇತರ ಯಾರನ್ನಾದ್ರೂ ಹತ್ತಿರದಲ್ಲಿ ಕರೆದುಕೊಂಡು ಹೋಗ್ಬೇಕು ನಾವು ಅನ್ನುವಂಥದ್ದು ಮನಸ್ಥಿತಿ ಬರುತ್ತೆ. ಅವೇರ್ನೆಸ್ ಕೊಡಬೇಕು, ಅಲರ್ಟ್ನೆಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವಿಚಾರವನ್ನ ನಾವು ಇಲ್ಲಿ ಮಾತಾಡ್ತಿರುವಂಥದ್ದು ಬಿಟ್ರೆ ಬೇರೆ ಏನಿಲ್ಲ ಸರ್, ಬೇರೆ ಏನಿಲ್ಲ. ಸುಮಿ ಶೆಟ್ರೆ, ಮೊದಲು ಮಾನವರಾಗಿ ಮಾನವೀಯತೆಯ ಗುಣಗಳನ್ನು ತಾವು ಬೆಳೆಸಿಕೊಳ್ಳಿ. ತದನಂತರ ನೀವು ಯಾರ್ಯಾರಿಗೋ ಬೈರಿ, ನಮಗೆ ಕರೆ ಮಾಡಿದಂತಹ ನಮ್ಮ ನಿರೂಪಕರಿಗೆ ಅಥವಾ ನಮ್ಮ ಜೊತೆ ಮಾತಾಡಿದವರಿಗೆ ಯಾರು ಬೇಕಾದ್ರೂ ಬೈರಿ. ತಮ್ಗಳಿಗೆ ಗೊತ್ತಿಲ್ಲ, ಆ ಕಳೆದುಕೊಂಡ ದುಃಖ ತಮ್ಗಳಿಗೆ ಗೊತ್ತಿಲ್ಲ. ಜೀವನ ಅನ್ನೋದು ಶ್ರೇಷ್ಠ, ಅದನ್ನ ಬದುಕಲು ಕಲಿಯಿರಿ. ಜೊತೆಗೆ ಸ್ವಲ್ಪ ಅವೇರ್ನೆಸ್ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ನೋಡಿ, 5 ಜನರು, ನಿಮ್ಗಳಿಗೆ ನಾಲೆಜ್ ಇಲ್ಲ ಬಹುಶಃ ನಾನು ಹೇಳ್ತೀನಿ. 10 ದಿನಗಳ ಹಿಂದೆ ಕಾಪುವಿನಲ್ಲಿ ಇದೇ ರೀತಿ ಡೆಕೋರೇಷನ್ ಸಂಸ್ಥೆಯ 5 ಜನರು ಸಾವನ್ನಪ್ತಾರೆ. 5 ಜನರು ಜೀವಕ್ಕೆ ಬೆಲೆ ಇಲ್ವಾ? ಆ ಒಂದು 5 ಜೀವಕ್ಕೆ ಬೆಲೆನೇ ಇಲ್ವಾ? ಹಾಗಾದ್ರೆ ತಮ್ಗಳಿಗೆ ಎಷ್ಟು ಗೊತ್ತಿದೆ ಈ ಒಂದು ವಿಚಾರದ ಬಗ್ಗೆ? 5 ಜನರು ಸಾವನ್ನಪ್ತಾರೆ ಡೆಕೋರೇಷನ್ ಕಂಪನಿಯಲ್ಲಿ. ಅಂದ್ರೆ ಇದೇ ರೀತಿ ಹರಿಬರಿಯಲ್ಲಿ ಹೋದಾಗ, ರಸ್ತೆ ಅಪಘಾತ, ಆನ್ ಟೈಮ್ ಹೋಗಬೇಕು, ಇಂಥ ಕೆಲಸ ಕಾರ್ಯಗಳು ಇದ್ದಾಗ, ಸ್ಟ್ರೆಸ್ ಇದ್ದಾಗ, ಪರಿಶ್ರಮದಿಂದ ದುಡ್ದಿದ್ದಾಗ ಅವ್ರಿಗೆ ಗೊತ್ತಿರುತ್ತೆ, ತಮ್ಮಂತವರಿಗಲ್ಲ. ಸೋಷಿಯಲ್ ಮೀಡಿಯಾ ಸಿಕ್ಕರೆ ಸಾಕು, ಒಂದು ಮೆಸೇಜ್ ಮಾಡ್ತೀರಿ, ದೊಡ್ಡ ಪೌರುಷವನ್ನ ತೋರಿಸ್ತೀರಿ ತಾವುಗಳು. ಏನ್ ಕಿತ್ತು ಗುಡ್ಡೆ ಹಾಕಿದಿರಿ ತಾವುಗಳು ಸೊಸೈಟಿಗೆ? ಅನ್ನೋಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ನಾಚಿಕೆ ಆಗುತ್ತೆ. ಬದುಕು ಅನ್ನುವಂಥದ್ದು ಬಹಳಷ್ಟು ಅಮೂಲ್ಯ. ಬದುಕನ್ನು ಬದುಕಿ ಮೊದಲನೇದಾಗಿ. ಜೊತೆಗೆ ಇಷ್ಟೇ ನಾವು ನಂಬುವಂಥ ದೈವ ದೇವರಲ್ಲಿ ಕೇಳ್ತಾ ಇರುವಂಥದ್ದು, ಅಭಿ ಅವರು ನಮಗೂ ಕೂಡ ಗೊತ್ತಿದೆ. ಅಭಿ ಅವರು ಕಷ್ಟಪಟ್ಟು ಮೇಲೆ ಬಂದವರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ಅಷ್ಟೇ ಕೇಳುವಂಥದ್ದು. ಜೊತೆಗೆ ದೈವದೇವರು ಅವರ ತಂದೆ ತಾಯಿಗೆ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ, ಅವರ ತಮ್ಮಂದಿರು ಕೂಡ. ಸೊ ಎಲ್ಲರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಭಿ ಅವರದು. ಜೊತೆಗೆ 5 ಜನರು ಡೆಕೋರೇಷನ್ ಸಂಸ್ಥೆಯಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ 10 ದಿನಗಳ ಹಿಂದೆ. ಅವರ ಆತ್ಮ ಕೂಡ ಶಾಂತಿ ಸಿಗಲಿ ಅಂತ ಹೇಳ್ತಾ, ರಾತ್ರಿ ಹೊತ್ತು ಡ್ರೈವ್ ಮಾಡಿದಾಗ ದಯಮಾಡಿ ಆರೋಗ್ಯದ ಕಡೆಗೆ, ಜೀವದ ಕಡೆಗೆ ಸ್ವಲ್ಪ ಗಮನ ಇರಲಿ. ಇವೆಲ್ಲದರ ಜೊತೆಗೆ ಸ್ಟ್ರೆಸ್ ಅನ್ನುವಂಥದ್ದು, ಸೌಜನ್ಯ ಮೇಡಮ್ ಹೇಳಿದಾಗೆ, ಸ್ಟ್ರೆಸ್ ಅಥವಾ ಈ ಒಂದು ಇವೆಂಟ್ ಫೀಲ್ಡ್ ಅನ್ನುವಂಥದ್ದು ಎಸ್ ಸೀಸನ್ ಹೌದು, ಬಟ್ ತುಂಬ ಕಷ್ಟ ಅನ್ನುವಂತಹ ರೀತಿಯಲ್ಲಿ ಯಾವತ್ತೂ ಕೂಡ ಮಾಡಬೇಡಿ. ಜೀವ ಇದ್ರೆ ಜೀವನ ಅನ್ನುವಂಥದ್ದು ಸತ್ಯದ ವಿಚಾರ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.